దక్షిణ కన్నడ జిల్ಲೆడు కరి 2 వాರಡು కోవిడ్-19 ప్రకరణలు ದಿಂಜ ಜಾಸ್ತಿ ಆವೊಂದುಂಡು. ಐಟಲ ಇತ್ತದ 3-4 ದಿನಟ್ಟು ಪ್ರತಿದಿನ 100 ಹೆಚ್ಚ ಪ್ರಕರಣಗಳು ದಾಖಲಾವೊಂದುಂಡು. ಸಾವುದ ಸಂಖ್ಯೆಲ ಜಾಸ್ತಿ ಆವೊಂದುಂಡು. ಇಂದೆರ್ದು ಜನಕುಲು ಪೋಡಿಗೇಡು ಒಳಗಾವೊಂದುಲ್ಲೆರು. ಆಂಡ ಜನಕುಲು ಒವ್ವೆ ಪೋಡಿಗೆ ಇಜ್ಜಂದೆ ಪ್ರಾಥಮಿಕ ರೋಗ ಲಕ್ಷಣಗಳು ತೋಜಿದ ಬತ್ತಿನ ಕೂಡಲೇ ಸ್ವಯಂ ಪ್ರೇರಿತವಾದ ತಂಕ್ಲೆನ್ನು ಪರೀಕ್ಷೆ ಮನ್ಪಾಂಡ ಕೊರೋನಾ ರೋಗ ಲಕ್ಷಣಗಳು ಇತ್ತಿನ ಚಿಕಿತ್ಸೆ ಕೊರಿಯರೆ ಸುಲಭ ಆಪುಂಡು. ಮಾರಣಾಂತಿಕ ಹಂತಕ್ಕೆ ಮುಟ್ಟಿನೆರೆದು ದುಂಬೆ ಚಿಕಿತ್ಸೆಗೂ ಒಳಗಾಂಡ ಸಾವುದ ಸಂಖ್ಯೆಯನ್ನು ನಿಯಂತ್ರಣ ಮನ್ಪರೆ ಸಾಧ್ಯ. ಅಂಚಾದ ಜನಕುಲು ಕೊರೋನಾದ ಬಗೆಟು ಒವೇ ರೀತಿಯ ಪೋಡಿಗೆಗೂ ಒಳಗಾವಂದೆ. ಒಂಜಿ ಚೂರು ಶೀತ ತೆಮ್ಮ ಜ್ವರದಂಚಿನ ರೋಗ ಲಕ್ಷಣ ತೋಜಿದ ಬತ್ತಿನ ಕೂಡಲೇ ಕೋವಿಡ್ ಪರೀಕ್ಷೆ ನಡಪಾಂಡ ಕೊರೋನಾ ನಿಯಂತ್ರಣಕ್ಕೆ ಮಲ್ಲ ಪ್ರಮಾಣದ ಪ್ರಯತ್ನ ಮಲ್ಪೊಲಿ ಬಂಡದು ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. 100ಕ್ಕಿಂತ ಹೆಚ್ಚು ಪಾಸಿಟಿವ್ ಕೇಸಸ್ ಕೂಡ ಬರ್ತಾ ಇದೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಡೆತ್ ಏನು ರಿಪೋರ್ಟ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಈ ಒಂದು ಪ್ರೆಸ್ ಮೀಟ್ ಏನಕ್ಕೆ ಕರೆದಿದ್ದು ಅಂದರೆ ಯಾರ್ಯಾರು ಟ್ರೀಟಿಂಗ್ ಡಾಕ್ಟರ್ಸ್ ಇದ್ದಾರೆ ಅವರಿಗೆ ಅವ್ರು ನೋಡಿರೋ ಅಂಥ ಕೇಸಸ್ ಇರ್ಬೋದು. ಸೊ ಅವರ ಅನಿಸಿಕೆ ಪ್ರಕಾರ ಏನು ಮಾಡಿದೆ ಇವಾಗ ಮೆಜಾರಿಟಿ ಆಫ್ ದೆಮ್ ಇನ್ ಟೈಮ್ ಬರ್ತಾ ಇಲ್ಲ. ಸೊ ಹೆದರಿಕೆ ಯಾಕಿದೆ ಜನರಲ್ಲಿ? ಸೊ ಯಾವುದೇ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟಾಗಿ ತೋರಿಸ್ಕೊಂಡ್ರೆ, ಇಮಿಡಿಯೇಟಾಗಿ ಟೆಸ್ಟ್ ಮಾಡಿದ್ರೆ ಸೊ ನಮ್ಮ ಅವರು ಬದುಕಿಸೋ ಚಾನ್ಸಸ್ ಜಾಸ್ತಿ ಇದೆಯಾ, ಯಾವ ಕೇಸಸಲ್ಲಿ ಏನಾಗ್ತಾ ಇದೆ ಅಂತ ಫ್ರಮ್ ಅ ಮೆಡಿಕಲ್ ಪರ್ಸ್ಪೆಕ್ಟಿವ್ ಅರ್ಥ ಮಾಡಿಸಿ ಇದಕ್ಕೆ ಆದಷ್ಟು ಜನರಲ್ಲಿ ಪ್ಯಾನಿಕ್ ಕಡಿಮೆ ಆಗಿ ಮತ್ತು ಹೆಚ್ಚು ಜನ ಅವ್ರಿಗೇನಾದರೂ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟಾಗಿ ತೋರಿಸ್ಕೊಳ್ಳೋ ಹಾಗೆ ಆಗಲಿ ಅನ್ನೋದು ಒಂದೇ ಉದ್ದೇಶದಿಂದ ನಾವು ಈ ಪ್ರೆಸ್ ಮೀಟ್ನ ಕರೆದಿದ್ದೀವಿ. ಸೊ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು 13 ಮೆಂಬರ್ಸ್ ಒಂದು ಎಕ್ಸ್ಪರ್ಟ್ ಕಮಿಟಿ ಇದೆ ಡಾಕ್ಟರ್ಸಿದು. ಅವರು ಪ್ರತಿಯೊಂದು ಮೆಡಿಕಲ್ ಕಾಲೇಜಿಂದ ಸೋರ್ಸ್ ಆಗಿದ್ದಾರೆ, ಡಿಫ್ರೆಂಟ್ ಪ್ರೈವೇಟ್ ಹಾಸ್ಪಿಟಲ್ಸಿಂದನೂ ಇದ್ದಾರೆ. ಸೊ ಆ ಒಂದು ಕಮಿಟಿಯಲ್ಲಿ ಎಲ್ಲ ರೀತಿಯಾದ ಸ್ಪೆಷಲಿಸ್ಟ್ಸು ಕೂಡ ಇದ್ದಾರೆ. ಪಲ್ಮನಾಲಜಿಸ್ಟ್ಗಳಿದ್ದಾರೆ, ಇಂಟೆನ್ಸಿವಿಸ್ಟ್ಗಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ಇರ್ತಾರೆ. ಅವರು ಕೋವಿಡ್ ರಿಲೇಟೆಡ್ ಏನೇ ವಿಷಯ ಇದ್ದರೂ ಕೂಡ ಅದ್ರ ಬಗ್ಗೆ ಆ ಕಮಿಟಿ ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಪ್ರೊಸೆಸ್ ಮಾಡುತ್ತದೆ. ಈಗ ಡೆತ್ಸ್ ಆದಮೇಲೂ ಕೂಡ ಈ ಡೆತ್ ಆಡಿಟ್ ಕೂಡ ಸೇಮ್ ಕಮಿಟಿ ಮಾಡುತ್ತೆ. ಸೊ ಈ ಡೆತ್ ಆಡಿಟ್ ಕಮಿಟಿಯಲ್ಲಿ ನಮ್ಮ DMO ಅವರು ಇದ್ದಾರೆ. ಕುಡ್ಲಾಡು ಜಿಲ್ಲಾಧಿಕಾರಿ ಕಚೇರಿಡು ಸುದ್ದಿಗೋಷ್ಠಿ ಪಾತ್ರನ ಜಿಲ್ಲಾಧಿಕಾರಿಗಳು ಕೋವಿಡ್ ನಿಯಂತ್ರಣದ ಸಾಧ್ಯತೆ ಸಾವುದ ಬಗೆಟ್ ನಿಯಂತ್ರಣದ ಎಂಚಮನ್ಪೊಲಿ ಪನ್ಪನ ನಿಟ್ಟಿಡು ತಜ್ಞ ಡಾಕ್ಟರ್ನಕಲ್ನ ತಂಡ ರಚಿಸಾದ ಸೂಕ್ಷ್ಮ ಸಂದರ್ಢ ಮಕ್ಕಳು ಅಗತ್ಯ ಕ್ರಮಗಳನ್ನು ದೆತೋನುವೆರು ಪಂಡದ ತೆರಿಪಾಯಿರು. ಈ ಇದರಲ್ಲಿ ಎನಿ ಡೌಟ್ಸ್ ಆರ್ ಕ್ವೆಶ್ಚನ್ಸ್ ದಟ್ ಮೆಡಿಕಲಿ ವಿಚ್ ಯು ಮೇ ಹ್ಯಾವ್ ಇರ್ಬೋದು, ಮತ್ತು ನಮ್ಮಿಂದ ಜನರಿಗೆ ಏನು ಅಪೀಲ್ ಇದೆ ಅದನ್ನು ಹೇಳೋದಕ್ಕೆ ಅಂತ ಇದೊಂದು ಪ್ರೆಸ್ ಮೀಟ್ನ ನಾವು ಅರೇಂಜ್ ಮಾಡಿದ್ದೀವಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಕರೆಕ್ಟ್ ಇದೊಂದೇ ವಿಷಯ ಅಂತಲ್ಲ, ಈವನ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಮೆಸೇಜ್ ಬಂದರೂ ಕೂಡ ಅದು ನಿಮಗೂ ಗೊತ್ತು, ಎವ್ರಿಥಿಂಗ್ ಗೋಸ್ ವೈರಲ್. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಯಾವ್ಯಾವಾಗ ತಪ್ಪು ಅಂತ ಕಂಡು ಬಂದಿದೆ ಅದ್ರ ಮೇಲೆ ಆ್ಯಕ್ಷನ್ ಕೂಡ ತೊಗೊಂಡಿದ್ದೀವಿ, ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಬಟ್ ಎಷ್ಟೊಂದು ಸರಿ ಏನಾಗುತ್ತೆ, ಡ್ಯಾಮೇಜ್ ವಿಲ್ ಆಲ್ರೆಡಿ ಬಿ ಡನ್. ಅದು ಏನಾದರೂ ಸುಳ್ಳು ಇನ್ಫಾರ್ಮೇಷನ್ ಹೋಗ್ತಾ ಇದೆ ಅಂದರೆ ಅದನ್ನೇ ನಂಬಿ ಹೆದರ್ಕೊಂಡು. ಸೊ ಇವತ್ತು ಮಾಡ್ತಿರೋ ಒಂದು ಪ್ರಯತ್ನ ಕೂಡ ಅದೇನೆ. ಆದಷ್ಟು ಏನೇ ಡೌಟ್ಸ್ ಇದ್ದರೆ ಫ್ರಮ್ ದಿ ಮೆಡಿಕಲ್ ಫ್ರೆಟರ್ನಿಟಿ ಏನೇನು ಹೋಗಬೇಕು, ಜನರಿಗೆ ಈ ಪ್ಯಾನಿಕ್ ಹೇಗೆ ಕಡಿಮೆ ಮಾಡಬೇಕು ಅನ್ನೋದು ಒಂದೇ ಉದ್ದೇಶದಿಂದ ಇವತ್ತು ಈ ಪ್ರೆಸ್ನು ನಾವು ಕರೆದಿರೋದು. ಆ್ಯಂಡ್ ಐ ಆಮ್ ಶ್ಯೂರ್ ನಿಮ್ಗೆ ಎಷ್ಟೊಂದು ಡೌಟ್ಸು, ಐ ಹೋಪ್ ಇಟ್ ಈಸ್ ಗೆಟಿಂಗ್ ಕ್ಲಿಯರ್ಡ್ ಅಷ್ಟು ಏನಾಗ್ತಾ ಇದೆ. ಇದಕ್ಕೆ ಆ್ಯಂಬುಲೆನ್ಸಸ್ ನಾವು ಪ್ರೈವೇಟ್ ಆ್ಯಂಬುಲೆನ್ಸಸ್ ಹೈರ್ ಮಾಡ್ಕೊಂಡಿದ್ದೀವಿ. ಪ್ರತಿ ಬಾಡಿಗೂ ಕೂಡ 2 ಆ್ಯಂಬುಲೆನ್ಸ್ ಬೇಕಾಗ್ತದೆ. ಒಂದು ಬಾಡಿಗೆ, ಇನ್ನೊಂದು ಅದು ಕ್ಯಾರಿ ಮಾಡೋದು ಒಂದು ಗ್ರೂಪ್ ಡಿ ಅವ್ರು ಯಾರು ಇರ್ತಾರೆ. ಸೊ ಸಫಿಷಿಯೆಂಟ್ ನಂಬರ್ ನಾವು ಟೈಅಪ್ ಮಾಡಿಕೊಂಡು ನಮ್ಮ ಆಫೀಸ್ ಥ್ರೂನೇ ನಾವು ಅದು ಮಾನಿಟರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ತನಕ ಯಾವುದೇ ರೀತಿ ಆ ರೀತಿ ಕಂಪ್ಲೇಂಟ್ಸ್ ಏನು ಬಂದಿಲ್ಲ. ಇಲ್ಲ, ಅವ್ರ ಮನೆಯಲ್ಲಿ ಒಂದು ಸೆಪರೇಟ್ ರೂಮ್ ಮತ್ತು ಒಂದು ಬಾತ್ ಫೆಸಿಲಿಟಿ ಕೊಡೋಕ್ಕಾಗುತ್ತೆ ಅಂಥವರಿಗೆ. ಮತ್ತು ಯಾರು ಅಂಡರ್ಟೇಕಿಂಗ್ ಕೊಡ್ತಾರೆ, ನನ್ನನ್ನು ನಾನು ನೋಡ್ಕೋತೀನಿ, ಪ್ರತಿದಿನ ನಾನು ಇವ್ಯಾಲ್ಯೂಯೇಟ್ ಮಾಡ್ಕೊಂಡು ಹೇಳ್ತೀನಿ ಅಂತ, ಆ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ. ನಮಗೆ ಇಲ್ಲಿ ನಮ್ಮ ಕಮಾಂಡ್ ಕಂಟ್ರೋಲ್ ಸೆಂಟರಿಂದ ನಾವು ಒಂದು ಕಾಲ್ ಸೆಂಟರ್ ಥರ ಸ್ಟಾರ್ಟ್ ಮಾಡಿಸಿ ಪ್ರತಿಯೊಬ್ಬರಿಗೂ ಇವಾಗ ಪ್ರತಿದಿನ ಕಾಲ್ ಮಾಡಿ ಕೇಳ್ತಾ ಇದ್ದೀವಿ. ಕೆಲವು ವಿಡಿಯೋ ಕಾಲಿಂಗ್ ಕೂಡ ಮಾಡ್ತೀವಿ ಅವ್ರ ಒಪ್ಪಿಗೆ ಇದ್ದರೆ.
ಸೊ ಇಟ್ ಇಸ್ ಜಸ್ಟ್ ಟು ಫೈಂಡ್ ಔಟ್ ನೀವು ಹೇಗಿದ್ದೀರಾ ಅಂತ. ಸೊ ಈ ಹೋಮ್ ಐಸೋಲೇಷನ್ ಕೇಸಸ್ನ ಒಂದು ನಿಯರೆಸ್ಟ್ PHC ಅವರು ಹೋಗಿ ನೋಡ್ಕೊಂಡು ಬಂದು ಅದು ಅವರು ಫಿಟ್ಟಾ ಇಲ್ವಾ ಅಂತ ಹೇಳ್ತಾರೆ ಹೋಮ್ ಐಸೋಲೇಷನ್ಗೆ. ಸೆಕೆಂಡ್ಲಿ ಕಾಲ್ ಸೆಂಟರಿಂದನೂ ಕೂಡ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿರ್ತೀವಿ. ಹೋಮ್ ಐಸೋಲೇಷನ್ನಲ್ಲಿರೋರಿಗೆ ಯಾವಾಗಲೂ ಕೂಡ ಏನಾದರೂ ಸಿಂಪ್ಟಮ್ಸ್ ಬಂತು ಅಂದರೆ ಅವರನ್ನು ಇಮಿಡಿಯೇಟಾಗಿ ನಾವು ನಿಯರೆಸ್ಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾಗಿರುತ್ತೆ. ಸೊ ಆ್ಯಸ್ ನಂಬರ್ ಆಫ್ ಕೇಸಸ್ ಇನ್ಕ್ರೀಸಸ್ ಆ್ಯಂಡ್ ಈ ಥರ ಎಸಿಂಪ್ಟಮ್ಯಾಟಿಕ್ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಬೋತ್ ಈ ಕೋವಿಡ್ ಕೇರ್ ಸೆಂಟರ್ಸು ಇದೆ ಆ್ಯಂಡ್ ಹೋಮ್ ಐಸೋಲೇಷನ್ ಇಸ್ ಆಲ್ಸೋ ಆನ್ ಆಪ್ಷನ್ ವಿಚ್ ಇಸ್ ಅವೈಲೇಬಲ್. ನಂಬರ್ಸೇ ಕೇಳ್ತಾ ಇರೋದು ಎಷ್ಟು ಜನ ಇದ್ದಾರೆ ಅಂತ. ಸೊ ಯು ಹ್ಯಾವ್ ಟು ಬಿ ಅಟ್ ಹೋಮ್ ಫಾರ್ 17 days ಆ್ಯಂಡ್ ಐಸೋಲೇಟೆಡ್. ಅಂದ್ರೆ ನಿಮ್ಮ ಈ ಪಾಸಿಟಿವ್ ಕೇಸಸ್ ಆಗಿ ಈಗ ಹೋಮ್ ಐಸೋಲೇಷನ್ ಕಳಿಸ್ತಾರಲ್ಲ, ದೇ ಆರ್ ಆಲ್ಸೋ ಟ್ರೀಟೆಡ್ ಡಿಸ್ಚಾರ್ಜ್ ಆರ್ ನೋ ಡಿಸ್ಚಾರ್ಜ್ ವಿಲ್ ಬಿ ದರ್ ಎಂಟೈರ್ ಪೀರಿಯಡ್. ಅವರು ಯಾವಾಗ ಪಾಸಿಟಿವ್ ಟೆಸ್ಟೆಡ್ ಆಗಿದ್ದಾರೋ ಅಲ್ಲಿಂದ. ಸೊ ಇನ್ ಕೋವಿಡ್ ಕೇರ್ ಸೆಂಟರ್, ಎಸ್ ಕೋವಿಡ್ ಕೇರ್ ಸೆಂಟರಲ್ಲಿ ಇರೋರು ಟೆಸ್ಟ್ ಆಗಿದ್ದೀನಿ 10 ದಿನ ತನಕ ಅಲ್ಲಿ ಇರ್ತಾರೆ. ಇಟ್ ಇಸ್ ಲೈಕ್ ಅ ಹಾಸ್ಪಿಟಲ್, ಬಟ್ ಅವ್ರಿಗೆ ಅಷ್ಟೊಂದು ಹಾಸ್ಪಿಟಲ್ ಲೆವೆಲ್ ಟ್ರೀಟ್ಮೆಂಟ್ ಏನು ಬೇಡದೇ ಇರೋದ್ರಿಂದ ಒಂದು ಹಾಸ್ಟೆಲ್ ಫೆಸಿಲಿಟಿ ಇದ್ದೀವಿ. Discharge means they are discharged after the stipulated time, yes, for home quarantine. Anybody who is discharged is also advised home quarantine after this. Comorbid above 50 years, they have to stay for minimum 10 days in the hospital. Avrunna last 3 days they should be asymptomatic. ನಮ್ಮ ಈಗಿನ ಕೇಸ್ ಲೋಡ್ ನೋಡಿದ್ರು ಮೋರ್ ದೆನ್ 50% ಅಷ್ಟು ಈ ಎಸಿಂಪ್ಟಮ್ಯಾಟಿಕ್ ಇದ್ದಾರೆ. ಸೊ ಸರ್ಕಾರದಲ್ಲಿ ಈಗ ಎಸಿಂಪ್ಟಮ್ಯಾಟಿಕ್ ಜನ ಇದ್ದು ಅವರಿಗೆ ಕೋವಿಡ್ ಕೇರ್ ಸೆಂಟರ್ಸ್ ಅಂತ ಮಾಡಬೇಕು ಅಂತ ಇದೆ. ಪ್ರೆಸೆಂಟ್ಲಿ ನಾವು ನಮ್ಮ ಹಾಸ್ಟೆಲ್ಗಳಲ್ಲಿ ಮಾಡಿದ್ದೀವಿ. ಇಲ್ಲಿ ತನಕ 2287 ಬೆಡ್ ರೆಡಿ ಇದೆ. 2287 ಬೆಡ್ ಆಲ್ರೆಡಿ ರೆಡಿ ಇದೆ. ಅದರಲ್ಲಿ ಈಗ ಬರೀ ಒಂದು ಕೊಣಾಜೆ ಯೂನಿವರ್ಸಿಟಿ ಹಾಸ್ಟೆಲಲ್ಲಿ ಫಸ್ಟ್ ಲೆವೆಲಲ್ಲಿ ಇವಾಗ ನಾವು ಪೇಷಂಟ್ಸ್ನ ಅಲ್ಲಿ ಫಿಲ್ ಮಾಡ್ತಾ ಇದ್ದೀವಿ. ಅದನ್ನು ನೋಡ್ಕೊಳ್ಳೋದಕ್ಕೆ ಒಂದು ಫುಲ್ ಮೆಡಿಕಲ್ ಟೀಮ್ ಇರುತ್ತೆ. ನಮ್ಮ RBSK ಟೀಮ್ ಅವ್ರು ಇದ್ದಾರೆ. ಸೊ 2 ಟೀಮ್ ಶಿಫ್ಟಲ್ಲಿ ಅಲ್ಲಿ ಇರ್ತಾರೆ. ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇರೋದಿಲ್ಲ. ಮತ್ತು ಅವರಿಗೆ ಈ 10 ದಿನ ಏನಿರುತ್ತೆ ರೆಗ್ಯುಲರ್ ನಮ್ಮ ಹಾಸ್ಪಿಟಲಲ್ಲಿ ಏನು ಟ್ರೀಟ್ಮೆಂಟ್ ಸಿಗ್ತಾಯಿತ್ತು ಅದನ್ನು ಇಲ್ಲಿ ನಾವು ಕೊಡ್ತೀವಿ. ಆಮೇಲೆ 10 ದಿನ ಆದಮೇಲೆ ಅವ್ರನ್ನ ನಾವು ಡಿಸ್ಚಾರ್ಜ್ ಪ್ರೋಟೋಕಾಲ್ ಪ್ರಕಾರ ಡಿಸ್ಚಾರ್ಜ್ ಮಾಡ್ತೀವಿ. ಈ ಕೋವಿಡ್ ಕೇರ್ ಸೆಂಟರ್ಗಳು ಈ ರೀತಿ ಅಸಿಂಪ್ಟಮ್ಯಾಟಿಕ್ ಮತ್ತು ಮೈಲ್ಡ್ ಸಿಂಪ್ಟಮ್ಯಾಟಿಕ್ ಕೇಸಸ್ಗೆ ಆಗುತ್ತೆ. ಅದಲ್ಲದೆ ಯಾರಿಗೆ ಸ್ವಲ್ಪ ಹೆಚ್ಚು ಸಿಂಪ್ಟಮ್ಸ್ ಬರ್ತಾ ಇದೆ, ಸೀರಿಯಸ್ ಆಗಿ ಅಡ್ಮಿಷನ್ ಆಗಬೇಕಾಗಿದೆ, ಅದಕ್ಕೆಲ್ಲ ನಾವು ನೆಕ್ಸ್ಟು ಈಗ ನಮ್ಮ ಜಿಲ್ಲೆಯಲ್ಲಿರುವ ಬೇರೆ ಬೇರೆ ಹಾಸ್ಪಿಟಲ್ಸ್ ಇರ್ಬೋದು, ನಮ್ಮ ಕೋವಿಡ್ ಹಾಸ್ಪಿಟಲ್ ಇರ್ಬೋದು, ಇದೆಲ್ಲ ಕಡೆಗೂ ಅವರು ಅಡ್ಮಿಟ್ ಆಗಿ ಬೇಕಾಗುತ್ತದೆ. ಸೊ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಈಗ ನಂಬರ್ಸ್ ಹೇಗೆ ಜಾಸ್ತಿ ಆಗ್ತಾ ಇದೆ ಅದರ ಬೇಸಿಸಲ್ಲಿ ಎಷ್ಟು ಪರ್ಸೆಂಟೇಜ್ ಜನಕ್ಕೆ ಆಕ್ಸಿಜನೇಟೆಡ್ ಬೆಡ್ ಬೇಕಾಗುತ್ತೆ, ಎಷ್ಟು ಜನಕ್ಕೆ ವೆಂಟಿಲೇಟರ್ ಬೇಕಾಗುತ್ತೆ, ಈ ರೀತಿ ಎಷ್ಟು ಜನ ವೆರಿ ಜನರಲ್ ಬೆಡ್ಸ್ ಬೇಕಾಗುತ್ತೆ ಅಂತ ಮ್ಯಾಪ್ ಮಾಡಿ ಇಟ್ಟಿರ್ತಾರೆ. ಸೊ ನಮಗೆ ಇವಾಗ ಯಾವುದೇ ಸೀರಿಯಸ್ ಪೇಷಂಟ್ಸ್ ಬಂದರೆ ಅವರಿಗೆ ಈ ಹಾಸ್ಪಿಟಲ್ ಬೆಡ್ಸ್ ಮುಂದೆ ಬೇಕಾಗೋದ್ರಿಂದ ಈ ಕೋವಿಡ್ ಕೇರ್ ಸೆಂಟರ್ಸ್ನ ಎಲ್ಲ ಎಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ಗೆ ನಾವು ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಸರ್ಕಾರದ ಆದೇಶದ ಪ್ರಕಾರ 50% ಆಫ್ ದ ಬೆಡ್ಸ್ನ ಮತ್ತು ಅಲಾಂಗ್ ವಿತ್ ದಿ ಹ್ಯೂಮನ್ ರಿಸೋರ್ಸಸ್ನ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ ಅವರು ಕೋವಿಡ್ಗಾಗಿ ರಿಸರ್ವ್ ಮಾಡಬೇಕಾಗಿ ಬಂದಿದೆ. ಸೊ ಆ ರೀತಿ ನಮ್ಮ ಈಗ ಆಲ್ರೆಡಿ ಎಲ್ಲ ಮೇಜರ್ ಆಲ್ ಮೆಡಿಕಲ್ ಕಾಲೇಜಸ್ ಆ್ಯಂಡ್ ಮೇಜರ್ ಹಾಸ್ಪಿಟಲ್ಸ್ ಟುಗೆದರ್ ಅವರೆಲ್ಲರೂ ಕೂಡ ಪ್ಲೆಡ್ಜ್ ಮಾಡಿದ್ದಾರೆ. ಸೊ ಆ್ಯಸ್ ಫಾರ್ ಎಸ್ ಬೆಡ್ಸ್ ಆರ್ ಕನ್ಸರ್ನ್ ದಟ್ ಈಸ್ ಫಾರ್ ಸೀರಿಯಸ್ ಪೇಷಂಟ್ಸ್. ಮತ್ತು ಈ ಕೋವಿಡ್ ಕೇರ್ ಸೆಂಟರ್ಸ್ ಎಲ್ಲ ಎಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್. ಅವ್ಯಾವುದು ಕಂಪ್ಲೇಂಟ್ಸ್ ಆಗಿ ಈ ರೀತಿ ಬರ್ತಾ ಇದೆಯೋ ಅದೊಂದು ಕಮಿಟಿಗೆ ರೆಫರ್ ಆಗ್ತಾ ಇದೆ. ಅದು KPME ಅಂಡರ್ ಎಲ್ಲರೂ ಬರ್ತಾರೆ. ಸೊ KPME ಆ್ಯಕ್ಟಲ್ಲಿ ಕೂಡ ಅದರಲ್ಲಿ ಕ್ರಮ ಆಗುತ್ತದೆ. ಸೊ ಎಲ್ಲರೂ ಇದು ಕ್ಲಿಯರ್ ಗೌರ್ಮೆಂಟ್ ಆರ್ಡರೇ ಇರೋದ್ರಿಂದ ಮತ್ತು ಪ್ರೈಸಸ್ಸು ಕ್ಯಾಪ್ ಆಗಿರೋದ್ರಿಂದ ಅದಕ್ಕಿಂತ ಹೆಚ್ಚು ಚಾರ್ಜ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಎಲ್ಲೇ ಯಾವುದೇ ಈ ರೀತಿ ಕಂಪ್ಲೇಂಟ್ಸ್ ಆಗ್ತಾ ಇದೆ ದಟ್ ಈಸ್ ಗೆಟಿಂಗ್ ರೆಫರ್ಡ್ ಮತ್ತು ಅವ್ರ ಮೇಲೆ ಕೂಡ ಆ್ಯಕ್ಷನ್ನು ಆಗುತ್ತೆ. ಸೊ ನೌ ಇಟ್ ಈಸ್
ವೆರಿ ವೆರಿ ಕ್ಲಿಯರ್ ಆ್ಯಸ್ ಟು ಯಾರು ಇವಾಗ ಎಷ್ಟೊಂದು ಸರಿ ಏನಾಗುತ್ತೆ ಗೌರ್ಮೆಂಟಿಂದನೇ ರೆಫರ್ ಆಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋ ಕೇಸಸ್ ಇರುತ್ತೆ. ಅಂಥವ್ರಿಗೂ ಫಿಕ್ಸ್ಡ್ ಇದೆ ಇಷ್ಟಿಷ್ಟು ಚಾರ್ಜಸ್ಸು ಅಂತ. ಅದಲ್ಲದೆ ಜನ ಅವರೇ ಹೋಗಿ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಅಡ್ಮಿಟ್ ಆಗಿರೋ ಕೇಸಸ್ಸು ಇದೆ. ಇನ್ ಎನಿ ಕೇಸ್ ದೆರ್ ಇಸ್ ಅ ಫಿಕ್ಸ್ಡ್ ಪ್ರೈಸ್ ಕ್ಯಾಪ್ ವಿಚ್ ಹ್ಯಾಸ್ ಟು ಬಿ ಡಿಸ್ಪ್ಲೇಡ್. ನೀವು ಹೇಳೋದು ಕರೆಕ್ಟು, ಡಿಸ್ಪ್ಲೇನೂ ಆಗಬೇಕು. ಮತ್ತು ವೆರೆವರ್ ವಿ ಹ್ಯಾವ್ ರಿಸೀವ್ ಕಂಪ್ಲೇಂಟ್ಸ್ ಅದನ್ನು ಥ್ರೂ ಅ ಕಮಿಟಿ ಚೆಕ್ ಮಾಡಿ ವೆನ್ಲಾಕ್ ಅಧೀಕ್ಷಕರು ಸದಾಶಿವ, ಡಾಕ್ಟರ್ ಶರತ್ ಬಾಬು, ಡಾಕ್ಟರ್ ಮುರಳೀಧರ್ ಎಡಿಯಾಲ್, ಡಾಕ್ಟರ್ ಹಂಸರಾಜ್ ಆಳ್ವ, ಡಾಕ್ಟರ್ ಸಂದೀಪ್ ರೈ, ಡಾಕ್ಟರ್ ಚಕ್ರಪಾಣಿ, ಡಾಕ್ಟರ್ ತಾಜುದ್ದೀನ್, ADC ರೂಪ, ಪ್ರಭಾರಿ DHO ಡಾಕ್ಟರ್ ರತ್ನಾಕರ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ. ಪ್ರಕರಣ ರೋಗಿಗಳು ಭಟ್ಕಳ ಜಿಲ್ಲೆಯವರು, ಒಂದು ಚಿತ್ರದುರ್ಗ ಜಿಲ್ಲೆ, ಒಂದು ಮಡಿಕೇರಿ, ಮೂರು ಭಟ್ಕಳ, ಚಿತ್ರದುರ್ಗ ಇಂದ ಒಂದು ವ್ಯಕ್ತಿ, ಮತ್ತೊಬ್ಬರು ಮಡಿಕೇರಿ ಕೊಡಗು. ಉಳಿದ ಎಲ್ಲ ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯವರು. ವಯಸ್ಸಿನ ಪ್ರಮಾಣದಲ್ಲಿ ಹೇಳುವುದಾದರೆ 50 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು 9 ಮಂದಿ, 50ರಿಂದ 60 ವರ್ಷದ ವಯಸ್ಸಿನ ಗುಂಪಿನಲ್ಲಿ 10 ಮಂದಿ, 60ರಿಂದ 70 ವರ್ಷದ ವಯಸ್ಸಿನ ಒಳಗೆ 11 ಪ್ರಕರಣಗಳು, 70 ವರ್ಷಕ್ಕಿಂತ ಹೆಚ್ಚು 5. ಅಂದರೆ 50ರಿಂದ 70 ವರ್ಷದ ಒಳಗಿನ ಪ್ರಕರಣಗಳ ಸಂಖ್ಯೆ 21ರಷ್ಟಿದೆ 35ರಲ್ಲಿ. ಮರಣದ ಕಾರಣಗಳನ್ನು ಅನಲೈಸ್ ಮಾಡಿದಾಗ 26 ಪ್ರಕರಣಗಳಲ್ಲಿ ಕೋವಿಡ್ ಅಸೋಸಿಯೇಟೆಡ್ ಡೆತ್, ಅಂದರೆ ಇತರ ಕೋಮಾರ್ಬಿಡ್ ಕಂಡೀಷನ್ಗಳು, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಥವಾ ನ್ಯೂರಲಾಜಿಕಲ್ ಕಂಡೀಷನ್, ಅಸೋಸಿಯೇಟೆಡ್ ಪಲ್ಮನರಿ ಟ್ಯುಬರ್ಕ್ಯುಲೋಸಿಸ್ ಅಥವಾ ಮೆನಿಂಜಿಯಲ್ ಟ್ಯುಬರ್ಕ್ಯುಲೋಸಿಸ್, ಈ ರೀತಿ ಕೋಮಾರ್ಬಿಡ್ ಕಂಡೀಷನ್ಗಳಿರುವಂತಹ ಪ್ರಕರಣಗಳು 26ರಷ್ಟಿತ್ತು. 4 ಪ್ರಕರಣಗಳಲ್ಲಿ ಕೋಇನ್ಸಿಡೆಂಟಲ್ ಕೋವಿಡ್ ಪಾಸಿಟಿವ್ ಆಗಿ ವರದಿ ಬಂದಿರುತ್ತೆ. ಅಂದರೆ ಬೇರೆ ಕಾರಣಗಳಿಂದ, ಸ್ಪಷ್ಟವಾಗಿ ಬೇರೆ ಕಾರಣಗಳಿಂದ ಮೃತಪಟ್ಟಿದ್ದು. ಅದರಲ್ಲಿ ಕೋಇನ್ಸಿಡೆಂಟಲ್ ಆಗಿ ಕೋವಿಡ್ ವರದಿ ಪಾಸಿಟಿವ್ ಆಗಿ ಬಂದಿದೆ. ಇನ್ನು 4 ಪ್ರಕರಣದಲ್ಲಿ ಬೇರೆ ಯಾವುದೇ ಕೋಮಾರ್ಬಿಡ್ ಕಂಡೀಷನ್ಗಳಿಲ್ಲದೆ ಕೋವಿಡ್ ನ್ಯೂಮೋನಿಯಾ ಆಗಿ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇನ್ನು 1 ಪ್ರಕರಣದಲ್ಲಿ ನಾನ್ ಕೋವಿಡ್ ಡೆತ್, ಕೋವಿಡ್ ನ್ಯೂಮೋನಿಯಾ. ಹೌದು, 4 ಕೋವಿಡ್ ನ್ಯೂಮೋನಿಯಾ. 26 ಪ್ರಕರಣಗಳಲ್ಲಿ ಕೋವಿಡ್ ಅಸೋಸಿಯೇಟೆಡ್, ಅಂದರೆ ಒಂದಲ್ಲ ಒಂದು ಕೋಮಾರ್ಬಿಡ್ ಕಂಡೀಷನ್ಗಳು. ವ್ಯಕ್ತಿ ಈಗಾಗಲೇ ಆ ಕೋಮಾರ್ಬಿಡ್ ಕಂಡೀಷನ್ಗಳಿಂದ ಕೆಲವು ವರ್ಷಗಳಿಂದ ಬಳಲುತ್ತಿದ್ದು, ಜೊತೆಯಲ್ಲಿ ಕೋವಿಡ್ ಸೋಂಕಿತನಾಗಿ ಮೃತಪಟ್ಟಿದ್ದು. 4 ಪ್ರಕರಣಗಳಲ್ಲಿ ನ್ಯೂಮೋನಿಯಾ ಹಾಗೂ ಮತ್ತು 4 ಪ್ರಕರಣಗಳಲ್ಲಿ ಕೋಇನ್ಸಿಡೆಂಟಲ್ ಆಗಿ ಪಾಸಿಟಿವ್ ವರದಿ ಬಂದಿರುವುದು. 1 ಪ್ರಕರಣದಲ್ಲಿ ನಾನ್ ಕೋವಿಡ್ ಡೆತ್, ಒಬ್ಬರು ರೋಗಿ ಆತ್ಮಹತ್ಯೆ ಮಾಡಿದ್ದಾರೆ. ಅದೆಲ್ಲ ಈಗ ಕೋಇನ್ಸಿಡೆಂಟಲ್, ಕೋಇನ್ಸಿಡೆಂಟ್. ಇದಲ್ಲದೆ ಬಹಳಷ್ಟು ರೋಗಿಗಳು ICUಗೆ ದಾಖಲಾಗಿ ಕೂಡ ICUನಿಂದ ಹೊರಗೆ ಬಂದಿರ್ತಾರೆ, ಗುಣಮುಖರಾಗಿ. ಸಡನ್ ಸ್ಪರ್ಟ್ಗೆ ಏನು ಕಾರಣ? ಲಾಸ್ಟ್ 1 ವಾರದಲ್ಲಿ 11 ಇದಾಗಿದೆ. ಅದಕ್ಕೆ ನೀವು ಏನು ಕಾರಣ ಅಂತ ಇದರ ನಿಷ್ಕರ್ಷಕ್ಕೆ ಬಂದಿದ್ದೀರಾ? ಯಾಕಂದ್ರೆ ಒಂದು ಥಿಯರಿ ತಪ್ಪೋ ಸರಿಯೋ ಗೊತ್ತಿಲ್ಲ. ಸೊ ಲೋಕಲ್ ಈಗ ಕಂಪ್ಯಾರಿಟಿವ್ಲಿ ಮೋಸ್ಟ್ ಆಫ್ ದ ಕೇಸಸ್ ವಾಟ್ ವಿ ಗೆಟ್ ಲೋಕಲ್ಸ್ ಅಲ್ಲಿ ಒಂದು ಮನೆಯಲ್ಲಿ ಒಂದು ಪ್ರಾಯದವರು ಯಾರಾದರೂ ಯೂಶುವಲಿ ಎಲ್ಡರ್ಲಿ ಪರ್ಸನ್ ಇರ್ತಾರೆ. ಸೊ ಸಣ್ಣವರೆಲ್ಲ ಕ್ವಿಕ್ಲಿ ರಿಕವರಿ ಆಗ್ತಾರೆ ಒಂದು 2 ದಿನ 3 ದಿನದೊಳಗೆ. ಎಲ್ಡರ್ಲಿ ಪೀಪಲ್ ಅನ್ನು ನಾವು ಜಾಗ್ರತೆ ಮಾಡಬೇಕಂತ ಹೇಳೋದು. ಸೊ ವಾಟ್ ಈಸ್ ಹ್ಯಾಪನಿಂಗ್ ಈಸ್, ಈಗ ನೀವು ಸೊಸೈಟಿಯಿಂದ ಆ್ಯಕ್ಚುಲಿ ಯು ಆರ್ ಗೆಟಿಂಗ್ ದ ಕೇಸಸ್, ಆ್ಯಂಡ್ ಸೊಸೈಟಿಯಲ್ಲಿ ಈ ಮಳೆಯ ವಾತಾವರಣದಲ್ಲಿ ಸುಲಭದಲ್ಲಿ ಸ್ಪ್ರೆಡ್ ಆಗುವಾಗ, ಕೋಲ್ಡ್ ವಾತಾವರಣದಲ್ಲಿ ವಿ ಆರ್ ಗೆಟಿಂಗ್ ಮೋರ್ ಕೇಸಸ್ ಫ್ರಮ್ ದ ಸೊಸೈಟಿ. ಮೊದಲು ನಾವು ಕೇಳ್ತಿದ್ದೆ 270ರಲ್ಲಿ ಫಾರಿನಿಂದ ಬಂದವರದ್ದೇ ಎಸಿಂಟಮ್ಯಾಟಿಕ್ ವಾಸ್ 160. ಸೊ ನಮ್ಮದು ಲೋಕಲ್ ಇದು. ಈಗ ಬರೋದ್ರಲ್ಲಿ 100ಅಲ್ಲಿ ನಮ್ಮದು ಹೆಚ್ಚಿದು ನಮ್ಮದೇ ಲೋಕಲ್ ಪಾಪ್ಯುಲೇಷನ್ಗೆ ಬರೋದು.
ಸೊ ಅಲ್ಲಿ ಯಾರು ಮನೆಯಲ್ಲಿ ವೀಕ್ ಪಾಯಿಂಟ್ ಇದೆ, ಯಾರಿಗೆ ಮೊದಲೇ ಕ್ಯಾನ್ಸರ್ ಆಗಿದೆ, ಯಾರಿಗೆ ಮೊದಲೇ ಟಿ ಬಿ ಇದೆ, ಯಾರಿಗೆ ಮೊದಲೇ ಡಯಾಬಿಟಿಸ್ ಇದೆ, ಅಂಥವ್ರಿಗೆ ಹಿಡ್ಕೊಂಡ್ರೆ ಪ್ಲಸ್ ಅಂಥವರಿಂದ ಲೇಟಾಗಿ ಅವರು ರೆಪ್ರೆಸೆಂಟ್ ಮಾಡಿದ್ರೆ, ಸೊ ನಾವು 3 ವಿಧಗಳಲ್ಲಿ ವಿ ಕ್ಯಾನ್ ಟೇಕ್ ಓವರ್. 3 ವಿಧಗಳಲ್ಲಿ ಡೆತ್ತನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇವತ್ತಿನ ನಮ್ಮ ಒಂದು ವಿಚಾರಗಳು. ಅಂಡ್ ವೈರಸ್ ಮಳೆಗಾಲದಲ್ಲಿ ಜಾಸ್ತಿ ಉಲ್ಬಣ ಆಗ್ತದೆ ಅಥವಾ ಸ್ಪ್ರೆಡ್. ಒಂದು ವೈರಸ್ ಮಳೆಗಾಲದಲ್ಲಿ ಆಗಲಿಕ್ಕೆ ಒಂದು ವೈಜ್ಞಾನಿಕವಾಗಿ ನಾವು ಹೇಳ್ಬೋದು ಅನ್ನೋದಾದ್ರೆ ಓವರ್ ಕ್ರೌಡ್. ಅಂದ್ರೆ ಮನೆಯಲ್ಲಿ ಮಳೆಗಾಲದಲ್ಲಿ ಜನ ಒಟ್ಟಾಗಿ ಒಳಗೆ ಇರುವಂಥದ್ದು ಜಾಸ್ತಿ, ಸೊ ಆ ಕಾರಣದಿಂದ ಇರ್ಬೋದು. ಆದ್ರೆ ಅದು ಮಳೆಗಾಲದಲ್ಲಿ ವೈರಸ್ಗೆ ವಿಶೇಷ ಕ್ಯಾರೆಕ್ಟರ್ ಬರುವಂಥದ್ದು ಯಾವುದೇ ಇದಿಲ್ಲ. ಅರ್ಲಿಯರ್ನು ಸಹಿತ ಅಂದ್ರೆ ಲಾಕ್ಡೌನ್ ಇದ್ದಾಗಲೂ ಸಹಿತ they were also staying ಒಳಗೆ ಇದ್ರು. ಆಗ ಇಷ್ಟು ಕೇಸಸ್ ಇರಲಿಲ್ಲ. ಒಳಗೆ ಅವರು ಇದ್ದಾಗ ಅದಕ್ಕೆ ಚೇಂಜ್ ಈಗ ಆಗ ಇಷ್ಟು ಕೇಸಸ್ ಇರಲಿಲ್ಲ. ಮಂಗಳೂರಿನ ಜನರಲಿ ಕೇಸಸ್ ಅಂತ ಇರಲಿಲ್ಲ ಆ ಟೈಮಲ್ಲಿ. ನೀವು ಯಾವುದೇ ಕೇಸ್ ನೋಡಿರ್ಬೇಕು, ಟಿಲ್ ವೆರಿ ರೀಸೆಂಟ್ಲಿ ಕೇಸಸ್ ಎಲ್ಲ ಬಂದಿರೋದು ಮಹಾರಾಷ್ಟ್ರದಿಂದ ಬಂದಿರ್ಬೋದು, ಗಲ್ಫಿಂದ ಬಂದಿರ್ಬೋದು, ವೇರ್ ವಿ ಕುಡ್ ಟ್ರೇಸ್ ದ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಯುನೋ. ಟುಡೇ ಇಟ್ ಇಸ್ ನಾಟ್ ಹ್ಯಾಪನಿಂಗ್. ಟುಡೇ ಇಟ್ ಇಸ್ ದ ಪೀಪಲ್ ಆಫ್ Mangalore, it is spreading from one to the other. So that is why the cases have become more. As he said, during the rainy season, most of the people are kept in-house. ಒಬ್ಬರಿಂದ ಒಬ್ಬರಿಗೆ ಭಾಳ ಸುಲಭವಾಗಿ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. Why the death is more? One of the things I am contemplating is the scare of the patients who come to the hospital. ಪೇಷಂಟ್ ಈಗ ಆಸ್ಪತ್ರೆಗೆ ಬರೋದೇ ಭಯ ಆಗಿಬಿಟ್ಟಿದೆ. ಈಗ ಜ್ವರ ಬಂದರೆ ಅವ್ರ ಮನೇಲಿ ಏನಾದರೂ ಕಷಾಯ ಕುಡ್ಕೊಂಡು ಅದೇ ಮಾಡಿಕೊಂಡು ಮುಂದೆ ಹೋಗೋದನ್ನು ಆಲೋಚನೆ ಮಾಡ್ತಾರೆ. ಆಸ್ಪತ್ರೆ ಹೋದರೆ ನಮ್ಮನ್ನು ಮೆನ್ಲಾಕ್ ಆಗ್ತಾರೆ, ಅಲ್ಲಿ ಹೋದರೆ ಇನ್ನು ಕೋವಿಡ್ ವಾರ್ಡ್ಗೆ ಆಗ್ತಾರೆ. ಈ ಥರ ಒಂದು ಭಯ ಸೃಷ್ಟಿಯಾಗಿದೆ. ನಾವು ಮತ್ತು ನೀವು ಈ ಭಯವನ್ನು ದೂರ ಮಾಡಲಿಕ್ಕಾಗಿ ಪ್ರಯತ್ನ ಮಾಡಬೇಕು. ದ ಹೋಲ್ ಐಡಿಯಾ ಆಫ್ ಟುಡೇಸ್ ಪ್ರೆಸ್ ಕಾನ್ಫರೆನ್ಸ್ ವುಡ್ ಬಿ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪೇಷಂಟ್ಸ್, ಗೆಟ್ ದ ಫಿಯರ್ ಔಟ್ ಆಫ್ ದೆಮ್. ಸರ್, ಈಗ ಉಳ್ಳಾಲದಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ರಿಸಲ್ಟ್ ಬರ್ತಾ ಇದೆ, ಎಷ್ಟೆಲ್ಲ ಕೋವಿಡ್ ಕೇಸಸ್ ಬರ್ತಾ ಇದೆ. ಮ್ಯಾಂಗ್ಳೂರಲ್ಲಿ ಯಾಕೆ ಇನ್ನುವರೆಗೂ ಬೇಸಿಕ್ಲಿ ಅಷ್ಟು ಟೆಸ್ಟ್ ಮಾಡೋ ಕೆಪಾಸಿಟಿಯೇ ಇಲ್ಲ ಇಲ್ಲಿ. ವಿ ಸ್ಟಿಲ್ ಡೆವಲಪಿಂಗ್ ದ ಕೆಪಾಸಿಟಿ ಟು ಟೆಸ್ಟ್ so many such large number of patients. Maybe now, as you said, once we get to do the antibody test, maybe it will be easier to screen the crowd than do the present test ನಾವು ಏನು ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಕೆಪಾಸಿಟಿ ಇಲ್ಲ ಅಷ್ಟು ಟೆಸ್ಟ್ ಒಂದೇ ದಿವಸದಲ್ಲಿ ಮಾಡೋದಕ್ಕೆ. ಒಂದು ದಿವಸದಲ್ಲಿ ಮ್ಯಾಕ್ಸಿಮಮ್ 500 ಟೆಸ್ಟ್ ಮಾಡಲಿಕ್ಕೆ ಆಗುತ್ತೆ. ಎಲ್ಲಿ ಅದು ಐ ಥಿಂಕ್ ಎಲ್ಲಿ ಇಟ್ಟಿದ್ದೇವೆ ನೋಡ್ಲಿಕ್ಕೆ. ಆದ್ರೆ ನಮ್ಮ ಪ್ರಿಕಾಷನ್ಸಿಗೆ ಇಲ್ಲಿದ್ದವರು ಎಲ್ಲರೂ ಪಾಸಿಟಿವ್ ತರವೇ ನಾವು ಬಿಹೇವ್ ಮಾಡಬೇಕು. ಯಾವ ಫ್ರೆಂಡ್ ಹತ್ತಿಗೂ ಮಾಸ್ಕ್ ಇಲ್ಲದೆ ಮಾತಾಡಲಿಕ್ಕಿಲ್ಲ. ನಿಮ್ಮ ಕ್ಲೋಸ್ ಫ್ರೆಂಡ್ ಇದ್ರು ಅವನು ಪಾಸಿಟಿವ್ ಅಂತಲೇ ಬಿಹೇವ್ ಮಾಡಬೇಕು. ನಮ್ಮ ಕೇರ್ಫುಲ್ನೆಸ್ ಶುಡ್ ಬಿ ಲೈಕ್ ಎವ್ರಿಬಡಿ ಎಲ್ಸ್ ಇಸ್ ಪಾಸಿಟಿವ್. ನಾವು ನಮ್ಮ ಮಂಗಳೂರಲ್ಲಿ ಒಂದು ಟೆಸ್ಟ್ ಮಾಡಿ ನೋಡುವ, ಇಲ್ಲಿ ಇಷ್ಟೇ ಇದ್ದರೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಇರ್ಬೋದು. ಇಲ್ಲ, ಸದ್ಯಕ್ಕೆ ನಮಗೆ ಎಲ್ಲ ಕಡೆಯಿಂದ ಕೇಸ್ ಬರ್ತಾ ಇದೆ. ಕದ್ರಿಂದ ಕೇಸ್ ಇದೆ, ಎಲ್ಲ ವೆಲೆನ್ಷಿಯಿಂದ ಇದೆ, ಎಲ್ಲ ಕಡೆಯಿಂದ ಕೇಸ್ ನೇಟಿವ್ ಅಂತ ಹೇಳಿದ್ರೆ ಬಂದವರಲ್ಲ, ಬೊಂಬೈಗೆ ಬಂದವರಲ್ಲ, ಅಲ್ಲಿನವರೇ ಇದ್ದಾರೆ. ಎಲ್ಲ ಕಡೆದು ಕೇಸ್ ಬಂದಾಗಿದೆ. ಸೊ ಇಟ್ ಈಸ್ ದೇರ್ ಎವ್ರಿವೇರ್. ಕಾಂಟ್ಯಾಕ್ಟ್ ಟ್ರೇಸ್ ಮಾಡ್ತಾ ಇದ್ದಾರೆ. ಕೇಸಸ್ ಇಡೀ ಮಂಗಳೂರಲ್ಲಿದೆ. ಸ್ಪ್ರೆಡ್ ಈಸ್ ಇಮಿನೆಂಟ್ ಇಫ್ ವಿ ಡೋಂಟ್ ಟೇಕ್ ವೆರಿ ಸಿವಿಯರ್ ಆ್ಯಕ್ಷನ್. ಬಟ್ ಅದಕ್ಕೆ ಹೆದರಿಕೆ ಸುಖ ಇಲ್ಲ. ಎಲ್ಲ ಶೀತ ಜ್ವರದವರು ನಮಗೆ ಕೇಸ್ ನೋಡಿದಾಗ ಶೀತ ಜ್ವರದವರು ಪ್ರಾಯದವರಿಗೆ ಕೊಡುವ ಮೊದಲು ಮಕ್ಕಳು ತಗೊಂಡ್ಬರ್ತಾರೆ. ಅವರನ್ನು ಮನೆಯಲ್ಲಿ ಐಸೋಲೇಟ್ ಮಾಡೋದಿಲ್ಲ. ಏನು ಹೇಳ್ತಾರೆ, ಮಳೆಗಾಲದಲ್ಲಿ ಶೀತ ಬರೋದು ಸ್ವಾಭಾವಿಕ, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅವರನ್ನು ಆ ಶೀತ ಬಂದ ಮಗುವನ್ನು ಕೋವಿಡ್ ಅಂತಲೇ ಎಣಿಸ್ಕೊಂಡು ಮನೆಯವರು ಅವರನ್ನು ಕಂಪ್ಲೀಟ್ ಲಾಕ್ಡೌನ್ ಕೇಳಿರಬೇಕು. ಮನೆಯಲ್ಲಿರುವ ಉಳಿದ 4 ಜನರಿಗೆ ಬಂದರೆ ಅಜ್ಜಿಗೆ ಬಂದೇ ಬರುತ್ತೆ. ಮತ್ತೆ ಅಜ್ಜಿಯನ್ನು ಕೂಡಲೇ ತರೋದಿಲ್ಲ, ಯಾಕಂದ್ರೆ ಆಸ್ಪತ್ರೆ ಬಂದರೆ ನಾವು ಕೂಡ ಆಗ್ತೀವಂತ. ಉಳಿದ 4 ಜನ ರಿಕವರ್ ಆಗ್ತಾರೆ. ಗೊತ್ತಾಗಲಿಲ್ಲ ಕೋವಿಡ್ ಬಂತು ಹೋಯ್ತಂತ. ಅಜ್ಜಿಗೆ 5ನೇ ದಿನ ಗುಣ ಆಗಿದ್ದ ಕರ್ಕೊಂಡು ಬರ್ತಾರೆ. ಆಗ ಮಿತಿ ಹೋಗಿದೆ. ಸೊ ಮಂಗಳೂರಲ್ಲಿರುವ ಎಲ್ಲ ಶೀತ ಜ್ವರಗಳು ಕೋವಿಡ್. ಶೀತ ಜ್ವರ ಇದ್ರೆ ಏನು ಮಾಡ್ತೀವಿ ನಾವು, ಡೋಲ ತಗೊಂಡು ಜ್ವರ ಬರ್ತೀವಿ, ವಾರ್ಡಿಗೆ ಬರ್ತೀವಿ, ಒಂಚೂರು ಕೆಲಸ ಇದೆ ಹೋಗ್ತೀವಂತ, ಹೊರಗೆ ಹೊರಡಲೇಬಾರ್ದು. ಶೀತ ಜ್ವರ ಇದ್ರೆ ನಾವು ಸೆಲ್ಫ್ ಐಸೋಲೇಟ್ ಮಾಡಲೇಬೇಕು. ಎವ್ರಿಬಡಿ ಹ್ಯಾವಿಂಗ್ ಕಾಫ್ ಅಂಡ್ ಕೋಲ್ಡ್ ಅಂಡ್ ಫೀವರ್ ಹ್ಯಾವ್ ಟು ಸೆಲ್ಫ್ ಐಸೋಲೇಟ್. ಮಾಡದಿದ್ರೆ ಮನೆಯಲ್ಲಿ ಇನ್ನೊಬ್ಬರಿಗೆ ಬರುತ್ತೆ, ಮತ್ತೊಬ್ಬರಿಗೆ ಬರುತ್ತೆ, ಉಳಿದವರೆಲ್ಲ ರಿಕವರ್ ಆಗ್ತಾರೆ 3 ದಿನದಲ್ಲಿ. ನೀವು ನಮ್ಮ ಆಸ್ಪತ್ರೆ ಬನ್ನಿ, ಬರದೇ ಇರಿ. ಒಂದು ವೀಕ್ ಪಾಯಿಂಟ್ ಇರುತ್ತೆ ಮನೆಯಲ್ಲಿ, ಆ ವೀಕ್ ಪಾಯಿಂಟ್ ರಿಕವರಿ ಬರೋದಿಲ್ಲ. ಅದು ನೀವು ಬೇಗ ಬರೋದಿಲ್ಲ ಆಸ್ಪತ್ರೆಗೆ. ದೆನ್ ವಿ ವಿಲ್ ಹ್ಯಾವ್ ಎನ್ ಎಂಡ್. ಎಲ್ಲ ಡೆತ್ಗಳು ಕೋವಿಡ್ ಡೆತ್
ಅಲ್ಲಲ್ಲ, ನಮ್ಮ ಈ ವ್ಯಕ್ತಿಗಳನ್ನು ನಾವು ಹೀಗೆ ಅನಲೈಸ್ ಮಾಡಿದ್ದೇವೆ. ಎಲ್ಲ ಜ್ವರಗಳು ಕೋವಿಡ್ ಅಂತ ಅಲ್ಲಲ್ಲ, ಅಲ್ಲ ಹಾಗೆ ಕನ್ಸಿಡರ್ ಮಾಡಿ ನಾವು ಕನ್ಸಿಡರ್ ಮಾಡಿ ಮನೆಯಲ್ಲಿ ಅಷ್ಟು ಜಾಗ್ರತೆ ಮಾಡಬೇಕು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ಜಾಗ್ರತೆ ಹೇಳುದು. ಮನೆಯಲ್ಲಿ ಈಗ ಒಂದು ಮಗುವಿಗೆ ಜ್ವರ ಬಂತು, ಅವರನ್ನು ನೋಡ್ಕೊಳ್ಳಿಕ್ಕೆ 1 ಜನ ಬಿಡಿ. ಎಲ್ಲರೂ ಆ ಮಗುವನ್ನು ನೋಡ್ಕೊಂಡ್ರೆ ಎಲ್ಲರಿಗೂ ಜ್ವರ ಬರುತ್ತೆ. ನಾಳೆ ಮನೆಯಲ್ಲಿ ಎಲ್ಲರೂ ಮತ್ತೆ ರಿಕವರಿ ಬರ್ತಾರೆ. ಒಂದು ವೀಕ್ ಪಾಯಿಂಟ್ ಮನೆಯಲ್ಲಿ ರಿಕವರಿ ಬರೋದಿಲ್ಲ. ಸೊ ಮನೆಯಲ್ಲಿ ಜ್ವರಗಳು ಬಂದ್ರೆ ಮಲೇರಿಯಾ ಇರ್ಬೋದು, ಡೆಂಗು ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಆದ್ರೆ ಹೆಚ್ಚಿನ ಜ್ವರಗಳು 2 ದಿನದಲ್ಲಿ ಗುಣ ಆಗುತ್ತೆ, 3ನೇ ದಿನ ಗುಣ ಆಗುತ್ತೆ. ಅದು ವೈರಲ್ ಫ್ಲೂ. ದಿಸ್ ಈಸ್ ಎ ವೈರಲ್ ಫ್ಲೂ. ಯಾವುದು? ಕೊರೋನಾ-19 ಇಸ್ ಎ ವೈರಲ್ ಫ್ಲೂ. ಹೆಚ್ಚಿನವರಿಗೆ ನಮ್ಮ ಪೋಸ್ಟ್ ಗ್ರಾಜುಯೇಟ್ಸ್ಗೆಲ್ಲ ಬಂದವರಿಗೆ ಒಂದೇ ದಿನ ಜ್ವರ ಇದೆ ಸರ್. ಅವಾಗ ಒಂದು ಇಲ್ಲದಾಗ ಅಥವಾ ಕಾಸ್ಟ್ ಬೇರೆ ಕನ್ಸಿಡರೇಷನ್ ಇದ್ದರೆ ಈ ಟೆಸ್ಟ್ಗಳು ಮಾಡ್ತಾರೆ. ಬೇಗಿಲ್ಲದಲ್ಲಿ ಕೂಡಲೇ ಏನಾದರೂ ಟ್ರೀಟ್ಮೆಂಟ್ಗೆ ವಿಷಯ ಗೊತ್ತಾದರೆ ಎಕ್ಸ್ರೇ ಮಾಡ್ತಾರೆ. ಸೊ ಅದು ಪ್ರತಿಯೊಂದು ಕೂಡ ಯಾವ ಹತ್ತಿರ ಮಾಡಬೇಕಂದ್ರೆ ಬೇರೆ ಬೇರೆ ವಿವರಗಳಿದೆ. ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ PCR ಟೆಸ್ಟ್ ಮಾಡ್ತಾರೆ. ಅದೀಗ ನಮ್ಮ ಮೆಡಿಕಲ್ ಬಜಾರ್ ಮಾಡೋದು ಅದು PCR ಟೆಸ್ಟ್. ಮತ್ತೊಂದು ಆಂಟಿಜೆನ್ ಟೆಸ್ಟ್ ಮಾಡ್ತಾ ಇದ್ದಾರೆ, ಅದು ಕೂಡ ಮಕ್ಕಳಿಗೆ ಬರಬೇಕಂತೆ. ಅದು ಕೂಡ ಹಾಗೆ ಅದರಲ್ಲಿ 100 ಕೇಸ್ ಇದ್ದರೆ 50 ಕೇಸ್ ಮಾತ್ರ ಗೊತ್ತಾಗುತ್ತೆ. ಈಗ ಎಲ್ಲ ಕೇಸ್ ಗೊತ್ತಾಗೋದಿಲ್ಲ. ನಾವು ಆ ಟೆಸ್ಟ್ ಮಾಡಿ ಒಬ್ಬರಿಗೆ ಅದು ಇಲ್ಲ ಅಂತ ಬಂದರೆ ದೊಡ್ಡ ಸುದ್ದಿ ಆಗಿಬಿಡ್ತದೆ. ಹಾಗಾಗಿ ನಿಖರವಾಗಿ ಗೊತ್ತಾಗಬೇಕಾದ್ರೆ ಅದು PCR ಟೆಸ್ಟ್ ಮಾತ್ರ. ನಾವು ಅಂದರೆ ತುಂಬ ಕೇಸ್ ಜಾಸ್ತಿ ಆಗ್ತಾ ಇದೆ, ಕೆಲವು ವಾತಾವರಣ ಕಾಣ್ತಾ ಇದೆ, ನಾವು ಬಿಡಿ ಆಗ್ತಾ ಇದ್ದೇವೆ. ಈಗ ನೋಡಬೇಕಾದ್ರೆ ಪ್ರಿವೆನ್ಷನ್ ಹೇಗೆ ಅಂತ ಹೇಳಿ ಈಗ ತುಂಬಾ ಕಾಂಪ್ಲಿಕೇಶನ್ ಬಂದಿದೆ. ಇಲ್ಲಿ ಮಾತ್ರ ಅಲ್ಲ, ಯಾವುದೇ ದೇಶದಲ್ಲಿ ಕೂಡ ನೋಡಿದ್ದೇವೆ. ಅಮೆರಿಕದಲ್ಲಿ ಆಗಲಿ, ಇಂಗ್ಲೆಂಡ್ ಆಗಲಿ, ಯಾವುದೇ ಪಾಶ್ಚಾತ್ಯ ದೇಶದಲ್ಲಿ ಕೂಡ ಕೆಲವು ಕಾಂಪ್ಲಿಕೇಶನ್ ಬಂದೇ ಬರ್ತದೆ. ಬಂದ ಕಾಂಪ್ಲಿಕೇಶನ್ ನಾವು ಮತ್ತೆ ನೋಡೋದು ಅದು ಬಾರದಾಗೆ ಪ್ರಿವೆಂಟಿವ್ ಅಂತ ಮಾಡ್ಬೇಕಂತೇಳಿ. ಈ ಕೊರೋನಾದಲ್ಲಿ ದೊಡ್ಡ ತೊಂದರೆ ಅನಿಸೋದು ಎಲ್ಲ ಪ್ರಯೋಜನ ಬರ್ತದೆ, ಕಾಂಪ್ಲಿಕೇಶನ್ ಮತ್ತು ಕೆಲವರಿಗೆ ಮಾತ್ರ ಬರ್ತದೆ. 50 ವರ್ಷ ಪ್ರಾಯದಿಂದ ಕಮ್ಮಿ ಇದ್ದವರಿಗೆ, ಬೇರೆ ಏನೋ ತೀವ್ರವಾದ ವೈದ್ಯಕೀಯ ತೊಂದರೆ ಇಲ್ಲದವರಿಗೆ ಕೊರೋನಾ ಬಂದರೂ ಕೂಡ ವಿಶೇಷವಾಗಿ ಬರುವುದಿಲ್ಲ. ಅದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ದೇಶಗಳಲ್ಲಿ ಕೂಡ ನೀವು ಅಂಕಿಅಂಶಗಳು ಅದನ್ನೇ ಕಾಣಬಹುದು. ಸಾಧಾರಣ ಒಂದು 1000 ಜನರಿಗೆ, 50 ವರ್ಷ ಪ್ರಾಯದಿಂದ ಕೆಳಗಿನವರಿಗೆ 1000 ಜನರಿಗೆ ಅಥವಾ ಅವರಿಗೆ ವೈದ್ಯಕೀಯ ತೊಂದರೆ ಇಲ್ಲದವರಿಗೆ ಬಂದರೆ ಅದರಲ್ಲಿ ಮೃತರಾಗುವುದು ಸಾಧಾರಣ 8-9 ಜನ ಮಾತ್ರ. ಅದೇ ಬೇರೆ ರೋಗ ಇದ್ದವರಿಗೆ, ಉದಾಹರಣೆಗೆ ಲಿವರ್ ತೊಂದರೆ ಇದ್ದವರಿಗೆ, ಕಿಡ್ನಿ ತೊಂದರೆ ಇದ್ದವರಿಗೆ, ತೀವ್ರವಾದ ಶುಗರ್ ಇದ್ದವರಿಗೆ, ಅಥವಾ BP ಔಟ್ ಆಫ್ ಕಂಟ್ರೋಲ್ ಇದ್ದವರಿಗೆ, ಅದು ವಿಪರೀತ ದೇಹದ ತೂಕ ಇದ್ದವರಿಗೆ, 70 ವರ್ಷ ಪ್ರಾಯ ಮೇಲಿನವರಿಗೆ 1000 ಜನಕ್ಕೆ ಬಂದರೆ 200-300 ಜನ ಮೃತಪಡ್ತಾರೆ. ಅದು ಇಲ್ಲಿ ಮಾತ್ರ, ವಿದೇಶದಲ್ಲಿ ಕೂಡ ಹಾಗೆ. ಹಾಗಾಗಿ ನಾವು ನೋಡಬೇಕಾದ್ರೆ ತಡೆಯೋದು ಹೇಗೆ ಅಂತೇಳಿ. 50 ವರ್ಷದ ಕೆಳಗಿನವರಿಗೆ ಕೆಲವೊಂದು ಸಿಂಪ್ಟಮ್ಸ್ ಇರೋದಿಲ್ಲ, ರೋಗ ಲಕ್ಷಣ ಏನೂ ಕಾಣೋದಿಲ್ಲ, ಆದರೆ ಅವರಿಗೆ ಇನ್ನೊಂದು ಹಬ್ಬ ಚಾನ್ಸಸ್ ಇದೆ. ಹಾಗಾಗಿ ನಾವು ಫೋಕಸ್ ಮಾಡಬೇಕಾದ ಈಗ ಎಲ್ಲರೂ ಜಾಗ್ರತೆ ಮಾಡಬೇಕು. ಯಾಕಂದ್ರೆ 50 ವರ್ಷ ಕೆಳಗಿನವರಿಗೆ ಏನು ಆಗದಿರ್ಬೋದು, ಅವರಿಂದಾಗಿ ಇನ್ನೊಬ್ಬರಿಗೆ ಹಬ್ಬಿ ಬಿಟ್ರೆ ನೋಡಿದ್ರೆ ಹೇಳಿದ ಹಾಗೆ ಅವ್ರ ಪ್ರಾಯದವರಿಗಿದ್ರೆ ಅದು ತೀವ್ರವಾದ ಕಾಯಿಲೆ ಕಾಣಿಸ್ಬಿಡ್ತವೆ. ಹಾಗೆ ಈ ಕೋಮಾರ್ಬಿಡಿಟಿ ಇದ್ದ ಕೂಡಲೇ ತೀವ್ರವಾದ ಶುಗರ್ ಇರ್ಬೋದು, ಅತಿಯಾದ ರಕ್ತದೊತ್ತಡ ಇರ್ಬೋದು, ಅಥವಾ ಕಿಡ್ನಿ ಫೇಲಿಯರ್, ಲಿವರ್ ತೊಂದರೆ ಇದ್ದವರಿಗೆ, ಆಸ್ಮಾ ಇದ್ದವರಿಗೆ, ಪ್ರಾಯ ಆದವರಿಗೆ, ಇವರನ್ನು ನಾವು ರಕ್ಷಿಸಬೇಕು. ಇವರು ರಕ್ಷಣೆ ಮಾಡಬೇಕಾದ್ರೆ ಬಾಕಿದ್ದರೆ ಜಾಗ್ರತೆ ಮಾಡಬೇಕಾದ್ರೆ 20 ವರ್ಷ ಪ್ರಾಯದವರಿಗೆ, 30 ವರ್ಷ ಪ್ರಾಯದವರಿಗೆ ಬಂದರೂ ಹೆಚ್ಚಾಗಿ ಏನೂ ಆಗೋದಿಲ್ಲ. ಹಾಗಾದ್ರೆ ಅಸಲು ಮಾಡಲಿಕ್ಕೆ ಆಗ್ತದೆ? ಅದಾಗೋದಿಲ್ಲ. ಯಾಕಂದ್ರೆ ಅವರಿಂದ ಇನ್ನೊಬ್ಬರಿಗೆ ಹಬ್ಬದ ನೋಡ್ಕೊಳ್ಬೇಕು. ಅಲ್ಲಿ ನಾವು ನೋಡ್ಬೇಕಾದ್ದು ಮಾಸ್ಕ್ ಮತ್ತೆ ಡಿಸ್ಟೆನ್ಸಿಂಗ್, ಇದೆರಡು ಬಹಳ ಮುಖ್ಯವಾಗಿದೆ. ಈಗ ನಾವು ಇದನ್ನೆಲ್ಲ ಮರೆತು ಡೆತ್ ಯಾಕಾಯ್ತು ಅಂತ ನಾವು ಅನಲೈಸ್ ಮಾಡ್ತಾ ಹೋದರೆ ಸರಿ ಕಾಂಪ್ಲಿಕೇಶನ್ ಬರ್ತದೆ. ಹೌದು, ನಾವು ಪ್ರಿವೆಂಟ್ ಮಾಡಿದ್ದೇವೆ. ನಾವು ಪ್ರೈಮರಿ ಲೆವೆಲಲ್ಲಿ ಜನರಲ್ಲಿ ಮಾಸ್ಕಿನ ಬಗ್ಗೆ ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ಎಷ್ಟರ ಮಟ್ಟಿಗೆ ನಾವು ಎಕ್ಸರ್ಸೈಸ್ ಮಾಡಿದ್ದೇವೆ, ಅದು ನಮ್ಮ ಕರ್ತವ್ಯ. ಮಾಸ್ಕ್ ಅಂತೇಳಿ ಬರೀ ಹಾಕಿಬಿಟ್ಟಿರ್ತಾರೆ, ಅದನ್ನು ಮುಟ್ತಾ ಇರಬಾರ್ದು, ತೆಗಿತಾ ಇರಬಾರ್ದು. ಅದೆಲ್ಲವೂ ನಾವು ಜನಕ್ಕೆ ಹೇಳಬೇಕು. ಅವ್ರಿಗೆ ಬೇಕಂತ ತೆಗೆಯುವುದಲ್ಲ. ಹೆಚ್ಚಿನವ್ರು ಮಾತಾಡಿ ಹತ್ತಿರ ಬಂದು ಕೂಡ ತೆಗೆದು ಬಿಡ್ತಾರೆ. ಅವ್ರು ಬೇಕಂತ ತೆಗೆಯುವುದಲ್ಲ, ಅವ್ರಿಗೆ ಗೊತ್ತಿರುವುದಿಲ್ಲ. ಮಾಸ್ಕಿನ ಬಗ್ಗೆ ಸ್ಪಷ್ಟವಾದ ಒಂದು ಲೇಖನ ಬರೀಬಹುದು. ಸಾಮಾಜಿಕ ಅಂತರ ಕಾಯ್ದುಕೊಂಡು ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗ್ತದೆ, ಅದು ಮಾಡಿದ್ರೆ ಎಷ್ಟು ಮಟ್ಟ ತೊಂದರೆ ಆಗ್ತದೆ, ಇದ್ರ ಬಗ್ಗೆ ನಾವು ಸಂಪೂರ್ಣ ವಿವರ ಕೊಡ್ಬೋದು. ಅಥವಾ ಅವ್ರಿಗೆ ಹೆಚ್ಚಿನ ಹೆದರಿಕೆ ಇರುವಂಥದ್ದು ಆಸ್ಪತ್ರೆ ಕೂಡಿ ಆಗ್ತಾರೆ ಅಂತೇಳಿ. ಹೋಮ್ ಐಸೋಲೇಷನ್ ಅಂದ್ರೆ ಏನು, ಯಾರಿಗೆ, ಅದರ ನಿಯಮಗಳೇನು, ಅದನ್ನು ಯಾರು ಅಪ್ರೂವ್ ಮಾಡುವಂಥದ್ದು, ಅದನ್ನು ಪಾಲಿಸುವುದು ಹೇಗೆ, ಇದೆಲ್ಲವೂ ಸರ್ಕಾರದಿಂದ ಬಂದಿದೆ. ಅದನ್ನು ದಯವಿಟ್ಟು ಎಲ್ಲರಿಗೂ ತಿಳಿಸಿದರೆ ಪ್ರಯೋಜನ ಆಗ್ತದೆ. ನಾನು ಕಂಡ ಮಟ್ಟಿಗೆ ಅನೇಕ ಗೊಂದಲ ಇದೆ. ಏನು, ಕೊರೋನಾ ಬಂದರೆ ಮನೆ ಇರೋದು ಹೇಗೆ, ನಾವು ಹೊರಟು ಮನೆ ಹೋಗಿ ಕೂತ್ಕೊಂಡ್ರೆ ಸಾಕು,
ಅದು ನಿಯಮ ಎಲ್ಲ ಸ್ಪಷ್ಟ ನಿಯಮಗಳಿವೆ. ಯಾರು ಹೋಮ್ ಐಸೋಲೇಷನ್ ಹೋಗ್ಬೋದು, ಮತ್ತು ಹೋದವರು ಏನು ಮಾಡಬೇಕು, ಅವರು ಡೈಲಿ ರಿಪೋರ್ಟ್ ಯಾರಿಗೆ ಮಾಡಬೇಕು, ಇದೆಲ್ಲವೂ ಇದೆ. ಅದನ್ನು ಸರಿಯಾಗಿ ಪಾಲಿಸ್ತಾ ಬಂದರೆ ಹೆಚ್ಚಿನವರೆಗೂ ಆಸ್ಪತ್ರೆ ಅಗತ್ಯ ಇರುವುದಿಲ್ಲ. ಅವಾಗ ಆಸ್ಪತ್ರೆ ಪ್ರೆಷಸ್ ಬೆಡ್ಸ್ ಏನಿದೆ ಅದೆಲ್ಲವೂ ಕಾಂಪ್ಲಿಕೇಶನ್ಸ್ ಅವರಿಗೆ ಸಿಗ್ತದೆ. ಇದು ಬಹುಶಃ ಮಾಧ್ಯಮದ ಮೂಲಕ ಎಲ್ಲರೂ ಗೊತ್ತಾಗಬೇಕಾದ್ರೆ ಎಷ್ಟೋ ಕನ್ಫ್ಯೂಷನ್ ಕಮ್ಮಿ ಆಗುತ್ತೆ. ನಮ್ಮ ಪ್ರಿಕಾಷನ್ಗಾಗಿ ನಾವು ಎಲ್ಲರೂ ಯಾರಿಗೂ ಮನೆಯಲ್ಲಿ ಜ್ವರ ಶೀತ ಬಂದರೆ ಅದನ್ನು ಸ್ವಲ್ಪ ಐಸೋಲೇಟ್ ಮಾಡಿ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗದಾಗೆ ಕೇರ್ ತಗೊಳ್ಳಿ. ಎಸ್ಪೆಷಲಿ ಎಲ್ಡರ್ಸ್ಗೆ ಏನಾದರೂ ಸ್ಪ್ರೆಡ್ ಆಗಿದ್ದರೆ, ಅವರಿಗೆ ಏನಾದರೂ ಜ್ವರ ಶೀತ ಏನಾದರೂ ಬಂದರೆ ದಯವಿಟ್ಟು ಆದಷ್ಟು ಬೇಗ ಆಸ್ಪತ್ರೆಗೆ ಬನ್ನಿ. ಅವ್ರು ಹೇಳೋದಷ್ಟೇ, ವಯಸ್ಸಾದವರು ಅವರನ್ನು ಮನೇಲಿ ಕೂತ್ಕೊಂಡು ಮಕ್ಕಳಿಗೆ ಹೇಗೆ ಶೀತ ಜ್ವರ ಆಗಿದೆ ಅದೇ ಥರ ಅವರಿಗೂ ಆಗಿರ್ಬೋದು ಅಂತ ನೀವು ಎಣಿಸ್ಬೇಡಿ. ಅವ್ರಿಗೆ ಸ್ವಲ್ಪ ಜ್ವರ ಶೀತ ಆದರೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದು ಟೆಸ್ಟ್ ಮಾಡಿಸಿ. ಸೊ ದಟ್ ಇಸ್ ವಾಟ್ ಈಸ್ ಟ್ರೈನ್ ಟು ಹೈಲೈಟ್. He is not trying to create a fear psychosis here. We need not fear COVID according to me. The only thing is we have to be responsible. Now we have to maintain social distancing, mask proper. Now the in word is community spread agidya. Igella kelodade community spread doesn't matter. Community spread is a definition. Government will give clarification whether it is a community spread or not. Your take home message will be to take care of yourself. ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ನಾವು ಮಾಸ್ಕ್ ಯೂಸ್ ಮಾಡಬೇಕು. ನಾವು ಅವ್ರು ಹೇಳಿದಾಗ ಪ್ರತಿ ಇನ್ನೊಬ್ಬ ನೆಕ್ಸ್ಟ್ ವ್ಯಕ್ತಿ ನಮ್ಮ ಎದುರಿಂದ ನಮಗೆ ಕೋವಿಡ್ ಇದೆ ಅಂತ ಆ ಥರ ನಾವು ಬಿಹೇವ್ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್ ಟು ಸೇವ್ ದ ಕಮ್ಯುನಿಟಿ ಆಸ್ ವೆಲ್ ಆಸ್ ಅ ಪೀಪಲ್. ಮತ್ತೆ ಕಾಯಿಲೆ ಬಂದಾಗ ನಾವು ಆಸ್ಪತ್ರೆಗೆ ಹೋಗೋದಕ್ಕೆ ಹೆದರಬಾರ್ದು. ಪ್ರತಿ ಆಸ್ಪತ್ರೆ ಮಂಗಳೂರಲ್ಲಿ ನಿಮ್ಮ ಕಾಯಿಲೆಯನ್ನು ಖಂಡಿತವಾಗಿ ಸ್ವೀಕರಿಸುತ್ತದೆ. ಇದು ಕಾಯಿಲೆ ನಮ್ಮ ಜ್ವರ ಬಂದರೆ ಕೋವಿಡ್ ಅಂತೇಳಿ ಅವರು ನನ್ನೆಲ್ಲ ಬಾಟಲ್ ಹಾಕ್ತಾರಪ್ಪ, ನಾನು ಮತ್ತೆ ನನ್ನ ಜೀವನ ದುರ್ಗಮ ಆಗುತ್ತೆ, ಆ ಥರ ಭಾವನೆ ಇರಬಾರ್ದು. ಪ್ರತಿ ಪೇಷಂಟನ್ನು ನಾವು ಪ್ರತಿ ಆಸ್ಪತ್ರೆಯಲ್ಲಿ ಕೂಡ ಅವರ ಬೆಸ್ಟ್ ಆಫ್ ದ ಟ್ರೀಟ್ಮೆಂಟ್ ವಿಲ್ ಬಿ ಅವೈಲೇಬಲ್. ಆ್ಯಂಡ್ ಕನ್ಫ್ಯೂಷನ್ ಏನಂತ ಹೇಳ್ತೀವಿ, ಹಾಸ್ಪಿಟ್ಲಿಗೆ ಹೋದ್ರೆ ಪ್ರತಿಯೊಬ್ಬರಿಗೂ ಕೋವಿಡ್ ಟೆಸ್ಟ್ ಮಾಡ್ತಾರೆ ಇಲ್ಲ, ದಟ್ ದೇ ಶುಡ್ ನಾಟ್ ಡೂ ಅನ್ಲೆಸ್ ದೇ ಹ್ಯಾವ್ ಫೀಚರ್ಸ್ ಸಜೆಸ್ಟಿವ್ ಆಫ್ ಕೋವಿಡ್. ದೇ ಶುಡ್ ನಾಟ್ ಬಿ ಡೂಯಿಂಗ್. ಇವತ್ತು ಬೆಳಗ್ಗೆ ಒಂದು ಪ್ರೆಸ್ ಮೀಟಲ್ಲಿ ಇದೇ ಆರೋಪ ಬಂತು. ಏನಂತ ಹೇಳಿದ್ರೆ ಅಲ್ಲಿ ಒಂದು ಸಿಂಪಲ್ ಒಂದು ತಲೆನೋವು ಜ್ವರ ಏನೋ ಬಂತು, ಅಲ್ಲಿ ಹೋದ್ರು ಕೋವಿಡ್ ಟೆಸ್ಟ್ ಒಂದು ಕಡ್ಡಾಯ ಮಾಡಿಸ್ತಾರೆ ಅಂತೇಳಿ. ಮತ್ತೆ ಎರಡನೇದ ರಿಪೋರ್ಟ್ ಬರ್ಲಿಕ್ಕೆ ತಡ ಆಗುತ್ತೆ. ಆ ರಿಪೋರ್ಟ್ ಮತ್ತೆ ಟೆಸ್ಟ್ ತುಂಬಾ ದುಬಾರಿ ಆಗ್ತಾ ಇದೆ. ಸೊ ಹೀಗಳಿದ್ದಾಗ ನೀವು ಯಾವ ಗ್ಯಾರಂಟಿಯಲ್ಲಿ ಯಾರಾದ್ರೂ ಏನಾದ್ರು ಹುಷಾರಿಲ್ಲದೆ ಅವರು ಡಾಕ್ಟರ್ ಹೋಗ್ತಾರೆ. ಇನ್ನೊಂದು ನೋಡಿ, ನಿಮ್ಮ ಈ ಕಮ್ಯುನಿಟಿ ಡಾಕ್ಟರ್ಸ್ ಯಾರು ಈಗ ಹೆಚ್ಚಿನವರು ಇನ್ನೂ ಆಪರೇಟ್ ಮಾಡ್ತಾ ಇಲ್ಲ. ದೋಸ್ ಆಪರೇಟೆಡ್ ಕ್ಲಿನಿಕ್ಸ್ they are also not operating. So earlier we could go to them, they would see what it was. No, we have fewer clinics established, set up in all the ಬಹಳ ಸಂಖ್ಯೆಯಲ್ಲಿ ಬಹಳ ಕಡಿಮೆ ಇದೆ. ಜನಗಳಿಗೆ ಡೆಸ್ಟಿನೇಷನ್ ಬಹಳ ದೂರ ಇದೆ. ಇಲ್ಲ we accept fewer patients in our hospital also. Every hospital we do accept fewer patients. It's not that unless there are so many. ಯಾವಾಗಲೂ ನಾವು ಬರ್ತಾ ಇದ್ವಿ ನಿಮ್ಮ ಹತ್ರ. ಈಗ ಜಿಲ್ಲೆಯಲ್ಲಿ 8 ಫೀವರ್ ಕ್ಲಿನಿಕ್ ಇಟ್ಕೊಂಡು ಇಲ್ಲ ಈಗ ಅರ್ಧದಷ್ಟು ಎಲ್ಲ PHCಗಳಿದಾವೆ. ಈಗೆಲ್ಲ ಅಲ್ಲಿ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಿ ಸ್ವಲ್ಪ ಸೌಲಭ್ಯ ಕೊಡೋಕೆ ಯಾಕೆ ಮಾಡಬಾರ್ದು? ಬಡವರು ಮಂಗಳೂರಿಗೆ ಬರ್ಲಿಕ್ಕೆ ಆಗ್ತದೆ. ಈಗ ಫೀವರ್ ಹೇಳಿ. ಅರ್ಬನ್ ಸೆಂಟರ್ಗಳಲ್ಲಿ ಎಲ್ಲ ಕಡೆ 10 ಕಡೆ ಅರ್ಬನ್ ಸೆಂಟರ್ಗಳಲ್ಲಿ ಇದ್ದಾವೆ. ಎಲ್ಲ ಅರ್ಬನ್ ಸೆಂಟರ್ ನಮ್ಮಲ್ಲಿ 300ರಲ್ಲಿ 10 ಅರ್ಬನ್ ಸೆಂಟರ್ಗಳಿದ್ದಾವೆ. ಇದು ಎಲ್ಲ ಕಡೆನೂ ನಾವು ಫೀವರ್ ಕ್ಲಿನಿಕ್ ಅನ್ನು ನಡೆಸ್ತಾ ಇದ್ದೇವೆ. ಆಮೇಲೆ ಪ್ರೈವೇಟ್ ಆಗಿ ನಾವು ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲಿ ಸಹ ಇದು ಫೀವರ್ ಕ್ಲಿನಿಕ್ ನಡೀತಾ ಇದೆ. ಆ್ಯಂಡ್ ವೆನ್ಲಾಕ್ ಹಾಸ್ಪಿಟಲ್ ಮತ್ತು ಎಲ್ಲ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಈ ಒಂದು ಸೌಲಭ್ಯವನ್ನು ನಾವು ಮಾಡಿಕೊಂಡಿದ್ದೇವೆ. ಇನ್ನೊಂದು ಪ್ರಕರಣ ಆಯಿತು. ಮನುಷ್ಯ ಒಬ್ಬ ರೆಗ್ಯುಲರ್ ಆಗಿ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ಳೋಂಥ ಇವನು ಅವನಿಗೆ ಕೋವಿಡ್ ಟೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಆಮೇಲೆ ಈ ಟರ್ನ್ ಟು ಬಿ ಅವನಿಗೆ ಟೆಸ್ಟ್ ಬರೋದ್ಮೇಲೆ ಅವನು ಏನು ಅವನಿಗೆ ಟ್ರೀಟ್ಮೆಂಟ್ ಸಿಗೋದ್ರೆ ಸ್ವಲ್ಪ ಕಷ್ಟ ಆಯಿತು, ಅದಕ್ಕೆ ಇದಾಯಿತು ಅಂತ ಒಂದು ನಿನ್ನೆ ಆದೊಂದು ಟೆಸ್ಟ್ ಇದರಲ್ಲಿ. No, that's what the insistence on getting a COVID negative. No, that is not be there. The COVID test may be insisted, but the treatment will start the day time he comes to the hospital. No, that will start. That's what he's trying to say. In that particular patient's case, the treatment was delayed because he didn't have a COVID negative test. I think it may be an exception, but in our hospital we definitely No, treat I'm the not talking patient. about a particular hospital, but the general perception amongst the masses is that unless if I go to a hospital, unless I get a negative certificate, they'll not start treating me, and I can't afford that test. I know, I agree with you, but that is changing. Most of the hospitals,
ಯಾವುದೇ ಕೋಮಾರ್ಬಿಡ್ ಕಂಡೀಷನ್ಗಳಿದ್ರು ಸೈಮಲ್ಟೇನಿಯಸ್ ಆಗಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಟ್ರೀಟ್ಮೆಂಟ್ ನಡೀತಾನೆ ಇದೆ. ಅಲ್ಲಲ್ಲ ಡಾಕ್ಟರ್, ಈಗ ಅದು ಒಪ್ಕೊಳ್ಳೋಣ. ಈಗ ನೋಡಿ, ಇವರು ಹೇಳಿದ ಪ್ರಕರಣಗಳೇ ಅದೇ ಆರೋಪ ಬಂದಿದ್ದು. ಅಂದ್ರೆ ಅವರಿಗೆ ನೀವು ಸರ್ಟಿಫಿಕೇಟ್ ನೆಗೆಟಿವ್ ತಗೊಂಡು ಬನ್ನಿ ಅಂತ ರೀಸೆಂಟ್ಲಿ ಡಿ ಸಿ ಅವರಿಗೆ ಒಂದು ಕೇಸ್ ರೆಫರ್ ಮಾಡಿದೆ. ಒಬ್ರು ಬೆಂಗಳೂರಿಂದ ಪುತ್ತೂರಿಗೆ ಬರಬೇಕಾದ್ರೆ ಇಲ್ಲಿ ಪುತ್ತೂರು ಡಾಕ್ಟರ್ ಕೇಳಿದಾರಂತೆ, ನೀವು ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇಟ್ಕೊಂಡು ಬನ್ನಿ ಅಂತ ಹೇಳಿ. ಈ ತರ ಮೆಸೇಜ್ ಹೋದಾಗ ಏನು ಜನರಲ್ಲಿ ಭಾವನೆ ಬರುತ್ತೆ? ಸೊ ಅದು ಅಗತ್ಯ ಇದೆ ಅಂತ ಯಾವುದಕ್ಕೆ ಡೆಲಿವರಿಗೆ ಯಾರು ಹೇಳಿ ಸರ್, ಅಂದ್ರೆ ಕೋವಿಡ್ ಟೆಸ್ಟ್ ಅವರಿಗೆ ಕಂಪಲ್ಸರಿ ಹೇಗೆ? ಹೌದು, ಕಂಪಲ್ಸರಿ ಅಂದರೆ ಡೆಲಿವರಿ ಆಗೋ ಪೇಷಂಟಿಗೆ ಒಂದು ತಾಯಿಗೆ ಇನ್ನೊಂದು ಮಗುವಿಗೆ ಇಬ್ಬರಿಗೂ ಅದು ಬರುವ ಸಾಧ್ಯತೆ ಇರ್ತದೆ ಅಂತೇಳಿ. ಸೊ ಕೋವಿಡ್ ಟೆಸ್ಟ್ ಯಾಕಂದರೆ ಅವರಿಗೆ ಕೋಮಾರ್ಬಿಡ್ ಕಂಡೀಷನ್ ಅಂತ ಹೇಳ್ತಾರೆ. ಪ್ರೆಗ್ನೆನ್ಸಿಯೇ ಇಸ್ ಆಲ್ಸೋ ರಿಸರ್ವಟಿಕಲ್ ಫೆನಾಮಿನನ್, ಬಟ್ ಅವರಿಗೆ ತುಂಬ ಅದರಲ್ಲಿ ಪ್ರಾಬ್ಲಮ್ ಇರ್ತದೆ. ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇಲ್ಲಿದೆ. ಆಲ್ರೆಡಿ ಅವ್ರ ಬ್ಲಡ್ ಕ್ಲಾಟಿಂಗ್ ಮೆಕ್ಯಾನಿಸಮ್ ಜಾಸ್ತಿ ಇರ್ತದೆ, ಡೆಲಿವರಿ ಆದಮೇಲೆ ತೊಂದರೆ ಬರ್ತದೆ. ಅದೇ ಕೋವಿಡಲ್ಲಿ ಸಹ ಬರ್ತದೆ. ಸೊ ಯಾವುದಕ್ಕೆ ಟ್ರೀಟ್ ಮಾಡೋದು, ಅವರನ್ನು ಫಸ್ಟ್ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಸೈಡಿಗೆ ಇಟ್ಟು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಂತ ಹೇಳಿ ಗೌರ್ಮೆಂಟ್ ಪ್ರೆಗ್ನೆನ್ಸಿ ಅವರಿಗೆ ಸೇಫ್ಟಿ ರೀಸನ್ಗೆ ಮಾಡಿ ಅಂತ ಹೇಳಿದೆ. ಬಟ್ ಜನರಲ್ ಆಗಿ ನಾವು ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬಂದ ಪೇಷಂಟ್ ಎಲ್ಲರೂ ಕೋವಿಡ್ ಅಲ್ಲ. ಅದು ಯಾವ ಹಾಸ್ಪಿಟಲ್ ಕೂಡ ಆ ಥರ ಹೇಳ್ತಾ ಇದ್ರೆ ಅದು ತಪ್ಪು. ಅದು ನಾವು ಸಹ ಹೇಳ್ತಾ ಇದ್ದೇವೆ, ಎಲ್ಲ ಪೇಷಂಟು ಕೋವಿಡ್ ಅಲ್ಲ. ಬಟ್ ಬಂದ ಪೇಷಂಟಿಗೆ ಈಗ ಸರ್ಜರಿ ಬೇಕು ಅಂತ ಹೇಳಿದರೆ, ಕ್ಯಾನ್ಸರ್ ಸರ್ಜರಿ ಟೇಕ್ಸ್ ಅಬೌಟ್ 8 hours 10 hours. ಆಗ ಏನು ಮಾಡ್ತೇವೆ ನಾವು, ಕೋವಿಡ್ ಟೆಸ್ಟ್ ಮಾಡ್ತೇವೆ. ಯಾಕಂತ ಹೇಳಿದರೆ, ಈ ಕೋವಿಡ್ ಟೆಸ್ಟ್ ಮಾಡದೇ ಇದ್ದರೆ ನಾವು ಅವನಿಗೆ ಪೇಷಂಟಿಗೆ 100% ನಿಮೋನಿಯಾ ಮತ್ತು ಸರ್ಜರಿ ಆದಮೇಲೆ ಆಗೇ ಆಗ್ತದೆ, ಸ್ಟ್ರೆಸ್ ಆಗೋದ್ರಿಂದ, ಇಫ್ ಈಸ್ ಕೋವಿಡ್ ಪಾಸಿಟಿವ್. ಸೊ ಸರ್ಜರಿ ಆಗುವಂಥ ಪೇಷಂಟಿಗೆ ನಾವು ಕೋವಿಡ್ ಮಾಡಿಸಿ ಅಂತ ಹೇಳ್ತೇವೆ. ಯಾಕಂದರೆ ಆ ಸ್ಟ್ರೆಸ್, ಸರ್ಜರಿದು ಸ್ಟ್ರೆಸ್ ತುಂಬ ಜಾಸ್ತಿ. ನಾವು ಸರ್ಜರಿ ಮಾಡಿದ ಮೇಲೆ ಅವನಿಗೆ ಕೋವಿಡ್ 100% ಬರ್ತದೆ. ಈಗ ಅವ್ರು ಏನು ಹೇಳಿದ್ರು ಮೊದಲು, ಈಗ ಡಯಾಬಿಟಿಸ್, ಹೈಪರ್ ಟೆನ್ಷನ್, BP ಇಂಥವ್ರು ಇದ್ದವರಿಗೆ ಈಗ ನಾವು ಟೆಸ್ಟ್ ಅವರಿಗೆ ತೊಂದರೆ ಜಾಸ್ತಿ ಅಂತ ಹೇಳಿ ಅವ್ರು ಏನು ಟೆಸ್ಟ್ ಮಾಡಿದರೆ 24 ಜನದಲ್ಲಿ ಅವರು ಕೋವಿಡಿಂದಾಗಿ ಸತ್ತದ್ದಲ್ಲ, ಅವರು ಇಲ್ದಿದ್ರು ಅವರದ್ದು ಕಾಯಿಲೆ ಇತ್ತು ಅವರಿಗೆ, ಈ ಕೋವಿಡ್ ಅವರಿಗೆ ಬಂದಿದೆ, ಆ ಟೆಸ್ಟ್ ಮಾಡಿದರೆ ಕೋವಿಡ್ ಸಿಕ್ಕಿದೆ. ಹಾಗಾಗಿ ಅಂಥ ಪರಿಸ್ಥಿತಿಯಾಗಿ ನಮಗೆ ಪೇಷಂಟ್ಗಳು ಬರ್ತಾ ಇದೆ. ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ನಿಮ್ಗೆ ಹೇಳಲಿಕ್ಕೆ ಅಂದರೆ, ನಿಮ್ಮ ಮಾಧ್ಯಮದಿಂದ ತೊಂದರೆ ಇದ್ದರೆ ಆಸ್ಪತ್ರೆಗೆ ಹೋಗಿ, ಮನೆಯಲ್ಲಿ ಕೂತ್ಕೊಳ್ಬೇಡಿ. ಜ್ವರ ಇರ್ತದೆ, ನೀವು ಜ್ವರ ಉಂಟು, ತೊಂದರೆ ಇಲ್ಲ, ನಾನು 10 ದಿವಸ ನೋಡ್ಕೊಳ್ತೇನೆ ಅಂತ. ಈಗ ಇವರ ಆಸ್ಪತ್ರೆಯಲ್ಲಿ ನಿನ್ನೆ ಆದದ್ದು ಪೇಷಂಟ್ ಹಾಗೆ ಬಂತು. ಅವರಿಗೆ ಪಸ್ ಆದದ್ದು ಕಾಲಲ್ಲಿ, ಆ ಪಸ್ ಜಾಸ್ತಿ ಆಯಿತು, ಪಸ್ ಸ್ಪ್ರೆಡ್ ಆಯಿತು. ಡಾಕ್ಟ್ರಲ್ಲಿ ಬರ್ತಾ ಇದ್ದು ಕೂಡ ಆಸ್ಪತ್ರೆಗೆ ಹೋಗಲಿಲ್ಲ, ಯಾಕಂದರೆ ಕೋವಿಡ್ ಅಂತ ಹೇಳಿ ನಮಗೆ ಇದಾಗ್ತದೆ ಅಂತೇಳಿ. ಅವರು ಇಷ್ಟೆಲ್ಲ ಆಗಿ ಟ್ರೀಟ್ಮೆಂಟ್ ಮಾಡಿ ವೆಂಟಿಲೇಟರಲ್ಲಿ ಮಾಡಿದ, ವೆಂಟಿಲೇಟರ್ ಹಾಕುವ ಮೊದಲು ಗೌರ್ಮೆಂಟಿದು ರೂಲ್ಸ್ ಇದೆ, ನೀವೊಂದು ಕೋವಿಡ್ ಟೆಸ್ಟ್ ಮಾಡಿ, ಟೆಸ್ಟ್ ಮಾಡಿ, ಅವನಿಗೆ ಪಾಸಿಟಿವ್ ಅಂತ ಬಂತು. ಅವನು ಸತ್ತದ್ರಿಂದ, ಸತ್ತದ ಕಾರಣ ಬೇರೆ. ಈಗ ಈ ಥರ ಆಗಿ ಬರದೇ ಇದ್ದದ್ರಿಂದಾಗಿ ಇದು ಸೀರಿಯಸ್ ಆಗ್ತದೆ. ಈಗ ಮೊದಲೇ ಪಸ್ ತೆಗಿಲಿಕ್ಕೆ ಬಂದಿದ್ರೆ ಫಸ್ಟೇ, ಇಲ್ಲಿವರೆಗೆ ಅವರು ಹೋಗ್ತಾರೆ. ಈ ಪರಿಸ್ಥಿತಿ ಸೊ ಇಟ್ ಬಿಕಮ್ಸ್ ಕೋವಿಡ್ ಅಸೋಸಿಯೇಟೆಡ್, ನಾಟ್ ಬಿಕಾಸ್ ಆಫ್ ಕೋವಿಡ್ ಅಸೋಸಿಯೇಟೆಡ್. ಇದನ್ನು ನಾವು ತಪ್ಪಿಸಬೇಕು ಅಂತ. ಯಾಕಂದ್ರೆ ಅವ್ರು ಏನು 24 ಜನ ಹೇಳ್ತಾ ಇದ್ದಾರೋ ಅವರೆಲ್ಲ ಮೊದಲೇ ಬರಬೇಕಿತ್ತು ಟ್ರೀಟ್ಮೆಂಟಿಗೆ, ಅವ್ರು ಬರಲಿಲ್ಲ. ಯಾಕೆ? ಹೆದರಿಕೆ ಜನರಲ್ಲಿ. ನೀವು ಹೇಳಿದಾಗೆ ಕರೆಕ್ಟ್. ಈಗ ಏನು ಅಂತ ಹೇಳಿದರೆ, ನಾವು ಕೋವಿಡ್ ಪಾಸಿಟಿವ್ ಅಂತ ಹೇಳಿದರೆ ಅವರು 14 ದಿವಸ ನಾವು ಆಸ್ಪತ್ರೆಯಲ್ಲಿ ಮೊದಲು ಇಡ್ತಾ ಇತ್ತು, ಈಗ ಇಡ್ತಾ ಇಲ್ಲ. ನಮ್ಗೇನು ಜನರಿಗೆ ಹೋಗಬೇಕು ಅಂದರೆ, ನೀವು ಕೋವಿಡ್ ಟೆಸ್ಟ್ ಪಾಸಿಟಿವ್ ಆದ ಕೂಡಲೇ ನಾವು ಇಮಿಡಿಯೇಟ್ ನಿಮ್ಮನ್ನು ಟೆಸ್ಟ್ ಮಾಡ್ತೇವೆ. 3 ದಿವಸದಲ್ಲಿ ನೀವು ಸರಿ ಇದ್ದರೆ ನಾವು ನಿಮ್ಮನ್ನು ಮನೆಗೆ ಕಳಿಸ್ತೇವೆ. ಯಾಕಂದರೆ ಹೋಮ್ ಐಸೋಲೇಷನ್ ಅಂತ ಉಂಟೀಗ, ಅವ್ರು ಹೋಗ್ಲಿಕ್ಕೆ ಆಗ್ತದೆ. ಸೊ ಈ ಮೆಸೇಜ್ ಹೋಗಬೇಕು ಜನರಿಗೆ. ನೀವು ಆಸ್ಪತ್ರೆಯಲ್ಲಿ ನಾವು ನಿಮ್ಮನ್ನು 15 ದಿವಸ ಇಟ್ಕೊಳ್ತೀವಿ. 3 days or 7 days? ಯಾವುದು? ಈಗ once he is admitted with us, we know that 3 to 4 days he is fine. He is maintaining saturation. He is in the age group, ಅಂದರೆ 60 years ಇಂದ ಕಮ್ಮಿ, 10 ವರ್ಷದಿಂದ ಜಾಸ್ತಿ. ಈ ಫಿಟ್ನೆಸ್ ಯಾವುದು, ಡಯಾಬಿಟಿಸ್ ಇಲ್ಲ, BP ಇಲ್ಲ, ಇಂಥ ಕಾಯಿಲೆಗಳು ಯಾವುದೂ ಇಲ್ಲ. ಪರ್ಫೆಕ್ಟ್ಲಿ ನಾರ್ಮಲ್ ಪರ್ಸನ್. ಈಸ್ ಆಲ್ಮೋಸ್ಟ್ ಎಸಿಂಪ್ಟಮ್ಯಾಟಿಕ್ ಆ್ಯಸ್ ಫಾರ್ ಎಸ್ ಪಾಸಿಟಿವ್ ಬಂದಿದ್ದಾನೆ, ಬಟ್ ಈಸ್ ಎಸಿಂಪ್ಟಮ್ಯಾಟಿಕ್. ಇಂಥವ್ರನ್ನ ಮನೆಗೆ ಕಳಿಸ್ತೇವೆ. ಆಗ ಆಸ್ಪತ್ರೆ ಕೂಡ ಖಾಲಿ ಆಗ್ತದೆ ಜಾಗ, ಬೇರೆ ಬೇಕಾದ ಪೇಷಂಟ್ಗಳು ಬರ್ಲಿಕ್ಕೆ ಆಗ್ತದೆ. ಪ್ರೈವೇಟ್ ಹಾಸ್ಪಿಟಲ್ಸ್ ಕೂಡ ಈಗ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ. ದೇರ್ ಆರ್ ಸೋ ಮೆನಿ ಎಸಿಂಪ್ಟಮ್ಯಾಟಿಕ್ ಪೇಷಂಟ್. ಅವ್ರು ಬರ್ತಾ ಇದ್ದಾರೆ, ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದಾರೆ, ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಅಂಥವ್ರು ಪರ್ಫೆಕ್ಟ್ಲಿ ನಾರ್ಮಲ್ ಪೀಪಲ್, ಅವರಿಗೆ ಮನೆಯಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಈ ಜನರು ಹೆದರುದು ಏನು ಅಂತ ಹೇಳಿದರೆ, ನೀವು ಹೇಳಿದಾಗ ನನ್ನನ್ನು ಹಿಡಿದು ಒಳಗಡೆ ಹಾಕ್ತಾರೆ, 10 ದಿವಸ ನಾನು ಹಾಸ್ಪಿಟ್ಲಲ್ಲಿ ಇರಬೇಕಾಗ್ತದೆ, ಅದು ಕೋವಿಡ್ ವಾರ್ಡಲ್ಲಿ ಇರಬೇಕಾಗ್ತದೆ, ನಾನು ಯಾರೂ ಸಿಗೋದಿಲ್ಲ ಅಂತೇಳಿ. ಇದನ್ನು ಮಾಡೋದು ಯಾಕೆ? ಸ್ಪ್ರೆಡ್ ಬೇರೆಯವರಿಗೆ ಆಗಬಾರ್ದು ಅಂತೇಳಿ ಐಸೋಲೇಟ್ ಮಾಡಿ, ವಿ ಆರ್ ಏಬಲ್ ಟು ಟ್ರೀಟ್ ದೆಮ್ without them spreading to somebody else, and their diabetes, hypertension or kidney disease is managed better. ಅದಕ್ಕೆ ಅಂತ ಹೇಳಿಯೇ ಸೆಂಟರ್ಸ್ಗಳಿದೆ.
ಇದು ಕೋವಿಡ್ ಡೆಸಿಗ್ನೇಟೆಡ್ ಕೋವಿಡ್ ಹಾಸ್ಪಿಟಲಲ್ಲಿ ಅವರ ಕೆಲಸ ಬರೀ ಇದನ್ನೇ ಮಾಡೋದು. ಅವರು ಬೇರೆ ಇಂಥ ಸಿಂಪಲ್ ಈಗ ಏನು ಉಂಟು ಅದನ್ನು ನಾವು ಮೆಡಿಕಲ್ ಕಾಲೇಜಿಗೆ ಕಳಿಸ್ತಾ ಇದ್ದೇವೆ. ಸೊ ಅಲ್ಲಿಗೆ ಹೋಗ್ತಾರೆ, ಅವ್ರು ಟ್ರೀಟ್ಮೆಂಟ್ ತಗೊಳ್ತಾರೆ. ಇಂಥದ್ದೆಲ್ಲ ಈಗ ವೆನ್ಲಾಕ್ ಹಾಸ್ಪಿಟಲಲ್ಲಿ ಡೆಸಿಗ್ನೇಟೆಡ್ ಕೋವಿಡ್ ಹಾಸ್ಪಿಟಲಲ್ಲಿ ಮೊದಲಿಂದ ಎಲ್ಲ ಪೇಷಂಟ್ ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ. ಈಗ ವಿ ಆರ್ ಟ್ರೈಂಗ್ ಟು ಟೆಲ್ ಪೀಪಲ್ ಟ್ರೀಟ್ಮೆಂಟಿಗೆ ಬನ್ನಿ, ನೀವು ಯಾವ ಹಾಸ್ಪಿಟಲ್ಗಾದರೂ ಹೋಗಿ, ಬಟ್ ಟ್ರೀಟ್ಮೆಂಟ್ ತಗೊಳ್ಳಿ, ಮನೆಯಲ್ಲಿ ಕೂತ್ಕೊಳ್ಬೇಡಿ. ಸರ್, ಒಂದು ಈಗ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೇನೆ ಹೇಳೋದು, ಆದರೆ ಎಷ್ಟೋ ಈಗ ಲೋಕಲ್ ಡಾಕ್ಟರ್ಸ್ ಇದ್ದಾರೆ ಕ್ಲಿನಿಕ್ ಇರೋರು, ಅವರು ನೋಡ್ತಾನೆ ಇಲ್ಲ ಪೇಷಂಟ್ಗಳು. ಅವರಿಗೆ ಫೋನ್ ಮಾಡಿದ್ರೆ ನೀವು ಇಲ್ಲಿ ಬರಬೇಡಿ, ಮೇನ್ ಹಾಸ್ಪಿಟಲ್ಗೆ ಹೋಗಿ ನಾವು ನೋಡೋಣ ಅಂತ ಹೇಳ್ತೀವಿ. ಅಂದ್ರೆ ಪಾಯಿಂಟ್ ಇಸ್, ಈಗ ಕೆಲವೊಂದು ನಾವು ಪೇಷಂಟ್ಸ್ ವಿಲ್ ಬಿ ಡೆಸಿಗ್ನೇಟೆಡ್ ಡಾಕ್ಟರ್ ಹೂ ವಿಲ್ ಬಿ ಟ್ರೀಟಿಂಗ್ ಇನ್ ರೆಗ್ಯುಲರ್ಲಿ. ಕರೆಕ್ಟ್. ನೋ, ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಜನರಲ್ ಪ್ರಾಕ್ಟೀಷನರ್ಸ್ಗೆ ಚಿಕ್ಕ ಕ್ಲಿನಿಕ್ ಇರೋದು, ಎಲ್ಲ ವೆರಿ ಸ್ಮಾಲ್ ಏರಿಯಾ ಆಫ್ ಪ್ರಾಕ್ಟೀಸ್. ಅಲ್ಲಿ ನೀವು ತುಂಬ ಜನ ಓವರ್ ಕ್ರೌಡಿಂಗ್ ಅಂಡ್ ಆಲ್ ದೋಸ್ ಥಿಂಗ್ಸ್, ಯು ಕೆನಾಟ್ ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆರ್ sanitizing the place. There are a lot of protocols to be followed when you have a clinic. So those things they cannot be ಅವ್ರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. And the amount of charge they accept from the patient also is very bad. ಸೊ ಅವರಿಗೆ ಸಿಂಪ್ಟಮ್ಸ್ ಬಂದು 5-6 ದಿನ 7 ದಿನ ಆಗಿತ್ತಂತೆ. ಸೊ 7ನೇ ದಿನಕ್ಕೆ ಅವರು ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ. 7ನೇ ದಿನ ಅವ್ರದ್ದು ಉಸಿರಾಟ ತೊಂದರೆ ಎಲ್ಲ ಜಾಸ್ತಿ ಅದಕ್ಕೆ ಹೋಗಿದ್ದಾರೆ, ಟ್ರೀಟ್ಮೆಂಟ್ ಮಾಡಿದ್ದಾರೆ. 8ನೇ ದಿನ ಅವ್ರನ್ನ ವೆಂಟಿಲೇಟರ್ಗೆ ಹಾಕಿದ್ದಾರೆ. 8ನೇ ದಿನದ ರಾತ್ರಿ. 9ನೇ ದಿನ ಬೆಳಗ್ಗೆ ಅವರು ಫುಲ್ ವೆಂಟಿಲೇಟರ್ ಸಪೋರ್ಟ್, ಪೂರ್ತಿ ವೆಂಟಿಲೇಟರ್ ಸಪೋರ್ಟ್ ಮೇಲಿದ್ದರು. ಸೊ ಆವಾಗ ಇವರು ಇಲ್ಲ, ನಾವು ವೆನ್ಲಾಕ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೇನೆ ಅನ್ನೋ ಒಂದು ಡಿಸಿಷನ್ ತೊಗೊಂಡ್ರು. ಆಯಿತು. ಬಟ್ ಯಾವಾಗ ಪೇಷಂಟ್ ವೆಂಟಿಲೇಟರ್ ಮೇಲೆ ಹೋಗ್ತಾರೆ ಆವಾಗ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಸ್ವಲ್ಪ ರಿಸ್ಕಿ ಕೆಲಸ ಇರ್ತದೆ. ಸೊ ಆ ಕಾರಣ ಸೊ ಇವರಲ್ಲಿ ನಾವು ಇವ್ರು ಶಿಫ್ಟ್ ಮಾಡಿದ್ವಿ. ಅದು ಶಿಫ್ಟ್ ಮಾಡೋ ಟೈಮ್ ಶಿಫ್ಟ್ ಮಾಡಿ ಹಾಸ್ಪಿಟಲ್ಗೆ ಬಂದು ಸ್ವಲ್ಪ ಕೆಲವೇ ನಿಮಿಷಗಳಲ್ಲಿ ಅವರು ಸಾವಾಯಿತು. ಸೊ ಇವರಲ್ಲಿ ಈ ಪೇಷಂಟಲ್ಲಿ ನಾನು ಒಂದೊಂದೇ ಪೇಷಂಟಲ್ಲಿ ಹೇಳೋದಾದರೆ, ಈ ಪೇಷಂಟಲ್ಲಿ ಮುಖ್ಯವಾದ ಕಾರಣ ಒಂದು ಅವರು ಲೇಟಾಗಿ ಬಂದದ್ದು, ಇನ್ನೊಂದು ಅವರ ದೇಹ ಪರಿಸ್ಥಿತಿ. 150 kg ಇರುವಂಥ ವ್ಯಕ್ತಿನ ವೆಂಟಿಲೇಟರ್ ಮೇಲೆ ನಾವು ವೆಂಟಿಲೇಟ್ ಮಾಡೋದು ಅಂದರೆ ಅವರಿಗೆ ಗಾಳಿ ಕೊಡುವಂಥದ್ದು ತುಂಬ ಕಷ್ಟದ ಕೆಲಸ. ಟೆಕ್ನಿಕಲಿ ಇಟ್ ಇಸ್ ವೆರಿ ಚಾಲೆಂಜಿಂಗ್. ಸೊ ಅದು ಇಟ್ ಈಸ್ ಲೈಕ್ ಫಸ್ಟ್ ಆಫ್ ಆಲ್ ಅವ್ರನ್ನ ನಾವು ವೆಂಟಿಲೇಟರ್ಗೆ ಹೋಗ್ಲಿಲ್ದಂಗೆ ತಡಿಬೇಕಾಗುತ್ತೆ. ಸೊ ದ್ಯಾಟ್ ಇದು ಒಂದ್ಸಲ ವೆಂಟಿಲೇಟರ್ ಮೇಲೆ ಹೋದ್ಮೇಲೆ ಅವ್ರನ್ನ ನಾವು ಹೊರಗೆ ತರುವಂಥ ಚಾನ್ಸ್ ಇರಲಿಲ್ಲ. ಒಂದು. 2ನೇ ಪೇಷಂಟು ಸುಮಾರು 60 ವರ್ಷದ ವೃದ್ಧೆ. ಅವರ ಫ್ಯಾಮಿಲಿಗೆ ನಮಗೆ ವೆಂಟಿಲೇಟರ್ಗೆ ಹಾಕಬೇಡಿ ಹೇಳಿದ್ರು. ಅವ್ರು ಬಂದದ್ದು ಸುಮಾರು 3 ದಿನದ ಸಿಂಪ್ಟಮ್ಸಲ್ಲಿ. ಅವರಿಗೆ ಡಯಾಬಿಟಿಸ್ ಇತ್ತು. ಅವರನ್ನು ವೆಂಟಿಲೇಟರ್ಗೆ ಹಾಕಿದರೆ ಹೊರಗೆ ತರೋ ಚಾನ್ಸಸ್ ಇತ್ತೇನೋ, ಒಂದು ಸ್ವಲ್ಪ ಇತ್ತೇನೋ 60 ವರ್ಷ. ಯಾಕಂದರೆ ನಾವು ಅದು ಎಕ್ಸ್ರೇ ಎಲ್ಲ ನೋಡಿ ನಾವು ಡಿಸೈಡ್ ಮಾಡೋದ್ರಿಂದ ಇತ್ತು ಅಂತ ಅನಿಸ್ತದೆ. ಬಟ್ ಪೇಷಂಟ್ ಪಾರ್ಟಿ ಇಲ್ಲ, ನಮಗೆ ಅವ್ರನ್ನ ವೆಂಟಿಲೇಟರ್ಗೆ ಹಾಕಿ ನೋಡೋದು ಇಷ್ಟ ಇಲ್ಲ. ಇದು ಅವರ ವೈಯಕ್ತಿಕ ಡಿಸಿಷನ್. ಸೊ ಅವ್ರನ್ನ ವೆಂಟಿಲೇಟರ್ಗೆ ಹಾಕಲಿಲ್ಲ. ಇದು ನಾವು ಮೊನ್ನೆ ರಾತ್ರಿ 9 ಗಂಟೆಗೆ ಪೇಷಂಟ್ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿದ್ದು. ಅವರು ನಾವು ವೆಂಟಿಲೇಟರ್ಗೆ ಹಾಕ್ತಿಲ್ಲ, ಪ್ರೆಷರಲ್ಲಿ ಆಕ್ಸಿಜನ್ ಕೊಡುವಂಥ ಪ್ರಯತ್ನ ಮಾಡಿ 1.5 ಅಷ್ಟೊತ್ತಿಗೆ ಅವ್ರ ನಿಧನ ಆಯಿತು. ಸೊ ಇದು 2ನೇ ಕೇಸ್. ಇನ್ನು ಒಂದು ಕೇಸ್, ಅವರು 60 ವರ್ಷದ ವೃದ್ಧರು. ಸುಮಾರು ಅವರು ಬೇಗನೆ ಬಂದಿದ್ದು. ಇನ್ಫ್ಯಾಕ್ಟ್ ಈ ಕೇಮ್ ಅರ್ಲಿ. ಅವರಿಗೆ ನಾವು 5ನೇ ತಾರೀಕಿನಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ವಿ, ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಸುಮಾರು 10ನೇ ತಾರೀಕು, 10ನೇ ತಾರೀಕು. ಸೊ ಅವರಿಗೆ ಟ್ರೀಟ್ಮೆಂಟ್ ಹೋಗ್ತಾ ಇತ್ತು. ಸ್ವಲ್ಪ ಏನಂದರೆ ಈ ICU ಅಲ್ಲಿ ಒಬ್ಬರನ್ನ ಏಕಾಂಗಿಯಾಗಿ ಹಾಕಿದಾಗ ಅವರಲ್ಲಿ ಕೆಲವೊಂದು ಮಾನಸಿಕ ಬದಲಾವಣೆಗಳಾಗ್ತವೆ. ಅವರು ಹೇಳಿದ ಮಾತು ಕೇಳೋದಿಲ್ಲ, ಟ್ರೀಟ್ಮೆಂಟಿಗೆ ರೆಸಿಸ್ಟ್ ಮಾಡ್ತಾರೆ. ಸೊ ಈ ಪೇಷಂಟ್ ಆ ರೀತಿಯಲ್ಲಿ ಒಬ್ಬರಾಗಿದ್ದರು, ಸ್ವಲ್ಪ ಟ್ರೀಟ್ಮೆಂಟಿಗೆ ರೆಸಿಸ್ಟ್ ಮಾಡ್ತಾ ಇದ್ರು. ಸೊ ಆ ಇದರಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಲೇಟ್ ಆಯಿತು. ಅವರು ಅಂದರೆ ಆಕ್ಸಿಜನ್ ತೆಗೆದು, ಮಾಸ್ಕ್ ತೆಗೆದು ಇದೆಲ್ಲ ಮಾಡ್ತಾ ಇದ್ರು. ನಮ್ಮ ಕೈಲಾದ ವಾಪಸ್ ಬಂದವರನ್ನ ಇವರು ಟೆಸ್ಟ್ ಮಾಡ್ತಾರೆ. NABL ಅವರು ಟೆಸ್ಟ್ ಮಾಡಿದ ಮೇಲೆ ಇದನ್ನು ICMRಗೆ ಅಪ್ಲೋಡ್ ಮಾಡಬೇಕು. ICMR ಅವರು ಒಪ್ಕೊಂಡ್ರೆ ನಿಮಗೆ ಪರ್ಮಿಷನ್ ಇದೆ ಅಂತ ಹೇಳಿದ್ರು. ಸೆಟಪ್ ಮಾಡಿ ಎಷ್ಟು ಟೈಮ್ ಅಪ್ರಾಕ್ಸಿಮೇಟ್ಲಿ ಇನ್ನೊಂದು 10-15 ಡೇಸಲ್ಲಿ ಯೂಶಲಿ ಮೋಸ್ಟ್ ಕಾಲೇಜಸ್ ಪ್ರಾಬಬ್ಲಿ ವಿಲ್ ಹ್ಯಾವ್, ಆಸ್ ಫಾರ್ as ಮೈ ಅಂಡರ್ಸ್ಟ್ಯಾಂಡಿಂಗ್. ಈಗ ಗೌರ್ಮೆಂಟ್ ಅವ್ರ ವೆನ್ಲಾಕ್ ಅಲ್ಲದೆ ಇದರಲ್ಲಿ KMCಯಲ್ಲಿ ಉಂಟು, ಫಾದರ್ ಮುಲ್ಲರ್ಸಲ್ಲಿ ಉಂಟು, ಏನಪ್ಪಾಯಲ್ಲಿ ಉಂಟು, KSL. ಈ 4 ಅಲ್ಲದೆ ಗೌರ್ಮೆಂಟಲ್ಲಿ 5. ಸೊ ಇದರಲ್ಲೆಲ್ಲ ಕಂಟಿನ್ಯೂಸ್ ಲ್ಯಾಬ್ ವರ್ಕ್ ಆಗ್ತಾ ಉಂಟು. ಮೊದಲು ಏನು ಅಂತ ಹೇಳಿದರೆ, ಈ ಸ್ಯಾಂಪಲ್ಸ್ ನಾನು ಹೇಳಿದಾಗ ಅದು ಒಂದು ಸಲ ಒಳಗೆ ಹೋದರೆ ಅವರಿಗೆ ಒಂದು 8-10 hours ಆಗ್ತದೆ. ಅದನ್ನು 2 ಸೈಕಲಲ್ಲಿ ಮಾಡ್ತಾ ಇದ್ದಾರೆ. ಮೀಡಿಯಾದಲ್ಲಿ ಬಂದಿತ್ತು ಏನಂತ ಹೇಳಿದರೆ, ಟೆಸ್ಟ್ ಒಂದು 200-300 ರೂಪಾಯಿಗೆ ಆಗ್ತದೆ. ಮತ್ತು ಬರೀ ಒಂದು ಚೆಸ್ಟ್ ಇದ್ದು ಎಕ್ಸ್ರೇ ತೆಗೆದ್ರೆ ಸಾಕು, ವಿದಿನ್ ½ ಅವರಲ್ಲಿ ಬರ್ತದೆ ಅಂತ. ಏನು
ಅದು ರಿಪೋರ್ಟ್ ಏನು ಅಂತ ಹೇಳಿದರೆ ಒಂದು ಪೂಲ್ ಟೆಸ್ಟಿಂಗ್ ಅಂತ ಮಾಡ್ತಾ ಇತ್ತು ಗೌರ್ಮೆಂಟ್ ಟೆಸ್ಟ್ ಕಾಸ್ಟ್ ಟೆಸ್ಟ್ ಇದು ಪೂಲ್ ಟೆಸ್ಟಿಂಗ್ ಅದಕ್ಕೆ 650 ರುಪೀಸ್ ಆಗ್ತದೆ ಅಂತ ಹೇಳಿದರೆ ಆ ಪೂಲ್ ಟೆಸ್ಟಿಂಗಲ್ಲಿ 5 ಜನದ ಸ್ಯಾಂಪಲನ್ನು ಒಟ್ಟಿಗೆ ಒಂದು ಟೆಸ್ಟಲ್ಲಿ ಮಾಡೋದು 5